ವರಂ ದೇವ ಮೋಕ್ಷಂ ನ ಮೋಕ್ಷಾವಧಿಂ ವಾ ನ ಚಾನ್ಯಂ ವೃಣೇಹಂ ವರೇಶಾದಪೀಹ ಇದಂ ತೇ ವಪುರ್ನಾಥ ಗೋಪಾಲ ಬಾಲಂ ಸದಾ ಮೇ ಮನಸ್ಯಾ ವಿರಾಸ್ತಾಂ ಕಿಮನ್ಯೇ ಇದಂ ತೇ ಮುಖಾಂಬೋಜಮತ್ಯಂತ ನೀಲೈರ್ವೃತಂ ಕುಂತಲೈಸ್ನಿಗ್ಧರಕ್ತೈಶ್ಚ ಗೋಪ್ಯಾ ಮುಹುಶ್ಚುಂಬಿತಂ ಬಿಂಬರಕ್ತಾಧರಂ ಮೇ ಮನಸ್ಯಾ ವಿರಾಸ್ತಾಮಲಂ ಲಕ್ಷಲಾಭೇ ನಮೋ ದೇವ ದಾಮೋದರಾನಂತ ವಿಷ್ಣು ಪ್ರಸೀದ ಪ್ರಭೋ ದುಃಖಜಲಾಬ್ಧಿಮಗ್ನಂ ಕೃಪಾ ದೃಷ್ಟಿ ವೃಷ್ಟ್ಯಾತಿದೀನಂ ಬತಾನು ಗೃಹಾಣೀಶ ಮಾಮಜ್ಞಮೇದ್ಯಕ್ಷಿ ದೃಶ್ಯ ಕುಬೇರಾತ್ಮಜೌ ಬದ್ಧಮೂರ್ತೈವ ಯದ್ವತ್ ತ್ವಯಾ ಮೋಚಿತೌ ಭಕ್ತಿಭಾಜೌ ಕೃತೌ ಚ ತಥಾ ಪ್ರೇಮ ಭಕ್ತಿಂ ಸ್ವಕಾಂ ಮೇ ಪ್ರಯಚ್ಛ ನ ಮೋಕ್ಷೇ ಗ್ರಹೋ ಮೇಸ್ತಿ ದಾಮೋದರೇಹ ನಮಸ್ತೆಸ್ತು ದಾಮ್ನೇ ಸ್ಫುರದ್ದೀಪ್ತಿದಾಮ್ನೇ ತ್ವದೀಯೋದರಾಯಾಥ ವಿಶ್ವಸ್ಯ ದಾಮ್ನೇ ನಮೋ ರಾಧಿಕಾಯೇ ತ್ವದೀಯಾ ಪ್ರಿಯಾಯೇ ನಮೋ ನಂತಲೀಲಾಯ ದೇವಾಯ ತುಭ್ಯಂ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ದಾಮೋದರ ಅಷ್ಟಕಂ ಕಿ ಜೈ. ಶ್ರೀ ಯಶೋಧ ದಾಮೋದರ್ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಅನುವಾದ ಒಬ್ಬೊಬ್ರು ಒಂದೊಂದು ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಓದಿ. ನಿತ್ಯ ಸಚ್ಚಿತ್ತ ಆನಂದ ರೂಪಿಯಾದ ಸರ್ವೋನ್ನತ ಪ್ರಭು ದಾಮೋದರನಿಗೆ ನಮಸ್ಕಾರ ಮಾಡುತ್ತೇನೆ. ಮೀನಿನ ಆಕಾರದ ಕುಂಡಲಗಳು ಅವನ ಕಿವಿಯಲ್ಲಿ ತೂಗುತ್ತಿದೆ. ಗೋಕುಲ ದಿವ್ಯ ಕ್ಷೇತ್ರದಲ್ಲಿ ಅವನು ಶೋಭಿಸುತ್ತಿದ್ದಾನೆ. ತಾಯಿ ಯಶೋದೆಯ ಮೊಸರು ಕಡಿಯುತ್ತಿದ್ದ ಮಡಿಕೆಯನ್ನು ಒಡೆದು ನೇತು ಹಾಕಿದ್ದ ಪಾತ್ರೆಯಿಂದ ಬೆಣ್ಣೆಯನ್ನು ಕದ್ದ ತಪ್ಪಿಗಾಗಿ ಹೆದರಿ ತನ್ನನ್ನು ಕಟ್ಟಿ ಹಾಕಿದ್ದ ಮರದ ಒರಳಿನಿಂದ ಓಡಲೆತ್ನಿಸಿ ಹಿಂದಿನಿಂದ ಇನ್ನೂ ವೇಗವಾಗಿ ಓಡಿ ಬಂದ ತಾಯಿ ಯಶೋದೆಯ ಕೈಗೆ ಅವನು ಸಿಕ್ಕನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಾಯಿ ಕೈಯಲ್ಲಿ ಬೆತ್ತವನ್ನು ನೋಡಿ ಅವನು ಮತ್ತೆ ಮತ್ತೆ ಅಳುತ್ತಿದ್ದಾನೆ. ಕೈಗಳಿಂದ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಿದ್ದಾನೆ. ಅವನ ಕಣ್ಣುಗಳಲ್ಲಿ ಹೆದರಿಕೆ ತುಂಬಿದೆ. ಶಂಖದಂತೆ 3 ರೇಖೆಗಳನ್ನು ಒಳಗೊಂಡಿರುವ ಅವನ ಕಂಠವನ್ನು ಅಲಂಕರಿಸುವ ಮುತ್ತಿನ ಹಾರವು ಅವನು ಅಳುತ್ತಾ ವೇಗವಾಗಿ ಉಸಿರಾಡುತ್ತಿರುವ ಕಾರಣದಿಂದಾಗಿ ಅಲುಗಾಡುತ್ತಿದೆ. ಯಾರ ಹೊಟ್ಟೆಯನ್ನು ಹಗ್ಗದಿಂದೆಲ್ಲದೆ ತಾಯಿಯ ಶುದ್ಧ ಭಕ್ತ ಪ್ರೇಮದಿಂದ ಬಂಧಿಸಲಾಗಿದೆಯೋ ಆ ದಾಮೋದರಿಗೆ ನಮಸ್ಕಾರ ಮಾಡುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಗೋಕುಲದ ನಿವಾಸಿಗಳನ್ನು ಆನಂದ ಸಾಗರದಲ್ಲಿ ಮುಳುಗಿಸುತ್ತಿದ್ದಾನೆ. ತನ್ನ ಸರ್ವೋನ್ನತ ವೈಭವದ ಅರಿವಿನಲ್ಲಿ ತಲ್ಲೀನರಾಗಿರುವ ಭಕ್ತರಿಗೆ ಯಾರು ಶುದ್ಧ ಪ್ರೇಮ ಭಕ್ತಿಯಿಂದ ಕೂಡಿದ್ದಾರೆಯೋ, ಯಾರು ಭಯ ಮತ್ತು ಗೌರವಗಳ ಎಲ್ಲ ಪರಿಕಲ್ಪನೆಗಳಿಂದ ಮುಕ್ತರಾಗಿದ್ದಾರೆಯೋ ಅಂತಹ ಭಕ್ತರು ಮಾತ್ರವೇ ತನ್ನನ್ನು ಗೆಲ್ಲಬಲ್ಲರು ಎಂಬುದನ್ನು ತೋರಿಸಿಕೊಡುತ್ತಿದ್ದಾನೆ. ಪ್ರಭು ದಾಮೋದರನಿಗೆ ಅಧಿಕವಾದ ಪ್ರೀತಿಯಿಂದ 100,000 ಸಲ ನಮಸ್ಕಾರ ಮಾಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭು ಸಮಸ್ತ ವರಗಳನ್ನು ಅನುಗ್ರಹಿಸಲು ನೀನು ಸಮರ್ಥನಾಗಿದ್ದರೂ ನಾನು ಸಾಯುಜ್ಯ ಮೋಕ್ಷವನ್ನಾಗಲಿ ಅತ್ಯುನ್ನತ ನಿತ್ಯ ವೈಕುಂಠ ವಾಸವನ್ನಾಗಲಿ ಅಥವಾ ಭಕ್ತಿಯ 9 ಬಗೆಗಳಿಂದ ಪಡೆಯಬಹುದಾದ ಬೇರೆ ಯಾವುದೇ ವರವನ್ನಾಗಲಿ ಬೇಡುವುದಿಲ್ಲ. ಪ್ರಭುವೇ, ವೃಂದಾವನದ ಬಾಲಗೋಪಾಲನ ನಿನ್ನ ಈ ದಿವ್ಯ ರೂಪವು ಸದಾ ನನ್ನ ಹೃದಯದಲ್ಲಿ ನೆನಪಿರಲಿ ಎಂದಷ್ಟು ಮಾತ್ರ ಬೇಡುತ್ತೇನೆ. ಆಗಲ್ಲದೆ ಬೇರೆ ಯಾವ ವರದಿಂದ ನನಗೆ ಏನು ಪ್ರಯೋಜನ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಭುವೆ, ಕೆಂಪು ಛಾಯೆಯಿಂದ ಕೂಡಿದ ಕರಿ ಗುಂಗುರುಗಳಿಂದ ಆವೃತವಾದ ನಿನ್ನ ಮುಖ ಕಮಲವನ್ನು ತಾಯಿ ಯಶೋದೆಯು ಮತ್ತೆ ಮತ್ತೆ ಚುಂಬಿಸುತ್ತಾಳೆ. ನಿನ್ನ ತುಟಿಗಳು ಬಿಂಬ ಫಲದಂತೆ ಕೆಂಪಾಗಿವೆ.
ನಿನ್ನ ಮುಖ ಕಮಲದ ಈ ಸುಂದರ ದೃಶ್ಯವೇ ಸದಾ ನನ್ನ ಹೃದಯದಲ್ಲಿ ನೆನಪಿರಲಿ. ಇತರ ಸಾವಿರಾರು ವರಗಳಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಹರೇ ಕೃಷ್ಣ. ವಿಶಾಲ್. ಹರೇ ಕೃಷ್ಣ. ದೇವೋತ್ತಮ ಪ್ರಭುವೆ, ನಿನಗೆ ನಮಸ್ಕರಿಸುತ್ತೇನೆ. ದಾಮೋದರನೇ, ಅನಂತನೇ, ವಿಷ್ಣುವೇ, ಒಡೆಯನೇ, ನನ್ನ ಪ್ರಿಯ ಪ್ರಭುವೆ, ನನ್ನ ಮೇಲೆ ಕೃಪೆ ತೋರಿಸು. ನಿನ್ನ ಈ ಕೃಪಾ ದೃಷ್ಟಿಯನ್ನು ಬೀರಿ ಪ್ರಾಪಂಚಿಕ ದುಃಖಗಳ ಸಾಗರದಲ್ಲಿ ಮುಳುಗಿ ಹೋಗಿರುವ ಈ ಅಜ್ಞಾನಿಯಾದ ಮೂರ್ಖನನ್ನು ಉದ್ಧರಿಸು. ನನ್ನ ದೃಷ್ಟಿಗೆ ಗೋಚರನಾಗು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪ್ರಭು ದಾಮೋದರನೇ, ಕುಬೇರನ ಇಬ್ಬರು ಮಕ್ಕಳಾದ ಮಣಿಗ್ರೀವ ಮತ್ತು ನಳಕುವರರನ್ನು ನಾರದ ಮುನಿಯ ಶಾಪದಿಂದ ನೀನು ಹಗ್ಗದಿಂದ ಒರಳಿಗೆ ಕಟ್ಟಲ್ಪಟ್ಟ ಮಗುವಿನ ರೂಪದಲ್ಲಿ ಬಿಡುಗಡೆ ಮಾಡಿದೆ ಮತ್ತು ಅವರನ್ನು ಮಹಾಭಕ್ತರನ್ನಾಗಿ ಮಾಡಿದೆ. ಅದೇ ರೀತಿಯಲ್ಲಿ ನಿನ್ನ ಪ್ರೇಮ ಭಕ್ತಿಯನ್ನು ನನಗೆ ನೀಡು. ಅದೊಂದಕ್ಕಾಗಿ ನಾನು ಹಂಬಲಿಸುತ್ತಿದ್ದೇನೆ. ನನಗೆ ಬೇರೆ ಯಾವುದೇ ಬಗೆಯ ಮೋಕ್ಷದ ಅಪೇಕ್ಷೆ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಾನು ಓದ್ತೀನಿ, ಅದು ಹಾಕಲ್ವ ಮಾತಾಜಿ ಇದ್ರಲ್ಲಿ ಓದ್ಲಿಕ್ಕೆ? ಹಾಕಿದ್ರೆ ತೊಂದರೆ ಆಗ್ತದೆ ಮಾತಾಜಿ, ನೀವು ಪುಸ್ತಕದಲ್ಲಿ ಓದಿ. ಹೌದಾ? ಪುಸ್ತಕ ತಗೋಬೇಕು, ಒಂದ್ ಸ್ವಲ್ಪ ಲೇಟ್ ಆಗ್ತದೆ. ಬಿಡಿ ಮಾತಾಜಿ. ಓದ್ಲಾ ಮಾತಾಜಿ? ಓದಿ. ಪ್ರಭು ದಾಮೋದರನೇ, ಮೊದಲು ನಿನ್ನ ಉದರವನ್ನು ಬಂಧಿಸಿರುವ ಪ್ರಕಾಶಮಾನವಾದ ಹಗ್ಗಕ್ಕೆ ವಂದಿಸುತ್ತೇನೆ. ಆಮೇಲೆ ಸಮಸ್ತ ವಿಶ್ವದ ಧಾಮವಾಗಿರುವ ನಿನ್ನ ದಿವ್ಯ ಉದರಕ್ಕೆ ನಮಸ್ಕಾರ ಮಾಡುತ್ತೇನೆ. ನಿನ್ನ ಪ್ರಿಯಾದ ಶ್ರೀಮತಿ ರಾಧಾರಾಣಿಗೆ ಮತ್ತು ಅನಂತ ಲೀಲೆಗಳನ್ನು ಮೆರೆಯುತ್ತಿರುವ ನಿನಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಯಾರು ಕೀರ್ತನೆ ಮಾಡ್ತೀರಿ? ರೂಪಶಂಕರ್ ಮಾತಾಜಿ. ಮಾಡ್ತೀನಿ ಮಾತಾಜಿ. ಮಾಡಿ, ನೀವೇ ಮಾಡಿ. ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋದನಂದನ ವ್ರಜ ಜನರಂಜನ, ಯಶೋದನಂದನ ವ್ರಜ ಜನರಂಜನ, ಯಮುನ ತೀರಾವನಚಾರಿ, ಯಮುನ ತೀರಾವನಚಾರಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ ಸ್ಟಾರ್ಟ್ ಮಾಡಿ. ಮಾತಾಜಿ ನನಗೆ ಹೋಸ್ಟ್ ಕೀ ಮಾಡಿದ್ದಾರೆ. ಮಾತಾಜಿ ಬೇರೆ ಕೃಷ್ಣನ್ ಮೇಲೆ ಹಾಡು ಹೇಳ್ಬೋದ ಬೇಕಿದ್ರೆ? ಇವತ್ತು ಆಗುದಿಲ್ಲ ಮಾತಾಜಿ, ನೆಕ್ಸ್ಟ್ ಡೇ ಯಾವಾಗ್ಲಾದ್ರೂ ಹೇಳಿ. ಇವತ್ತು ಅವ್ರಿಗೆ ಕ್ಲಾಸ್ ಮಾಡ್ಲಿಕ್ಕೆ ಟೈಮ್ ಆಗ್ತದೆ. ಸರಿ ಆಯ್ತು, ಕೇಳಿದೆ ಅದಕ್ಕೆ. ಲಾಸ್ಟ್ಗೆ ಬೇಕಾದ್ರೆ ಹೇಳಿ. ಹರೇ ಕೃಷ್ಣ. ಇವತ್ತಿನ 12 ಜನ ಮಹಾಜನರು ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಸ್ವಾಗತ.
ಮೊದಲಿಗೆ ಪ್ರಾರ್ಥನೆಯನ್ನ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಾಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ. ಇವತ್ತು 12 ಮಹಾಜನರ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಲ್ವಾ. ಅದರಲ್ಲಿ ಇವತ್ತು ನನಗೆ ಸಿಕ್ಕಿರುವಂತಹ ವಿಷಯ ಕಪಿಲ ಮುನಿಗಳ ಬಗ್ಗೆ. ಈ ಕಪಿಲ ಮುನಿಗಳು ಯಾರು ಅಂತ ತಿಳ್ಕೊಬೇಕಾದ್ರೆ ನಾವು ಮೊದಲಿಂದ ಸ್ವಲ್ಪ ಸೃಷ್ಟಿಯಿಂದ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ನಮಗೆ ಕಪಿಲ ಮಹರ್ಷಿಗಳ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಮೊದಲನೇದಾಗಿ ನಿಮ್ಗೆಲ್ಲರೂ ಇದು ಗೊತ್ತಿರುತ್ತೆ, ಮಹಾವಿಷ್ಣು. ಆ ಮಹಾವಿಷ್ಣು ಕಾರಣೋದಕಶಾಹಿ ವಿಷ್ಣು ಆಗಿರ್ತಾನೆ. ಅವನು ಒಂದು ಕಾರಣ ಸಮುದ್ರದ ಮೇಲೆ ಮಲಗಿರ್ತಾನೆ. ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಚಿತ್ರದಲ್ಲಿ. ಮಲಗಿರುವಾಗ ಅವನು ತನ್ನನ್ನ ತಾನು ವಿಸ್ತರಣೆ ಮಾಡ್ಕೋತ ಅವನಿಂದ ಅವನು ಉಸಿರಾಡುವಾಗ ಲಕ್ಷಾಂತರ ಬ್ರಹ್ಮಾಂಡಗಳು ಅವನ ಒಳಗಡೆ ಉಸಿರು ತಗೊಳ್ಳುವಾಗ ಲಕ್ಷಾಂತರ ಬ್ರಹ್ಮಾಂಡಗಳು ಅವನ ಒಳಗಡೆ ಹೋಗ್ತಾ ಇರುತ್ತೆ. ಉಸಿರು ಬಿಡುವಾಗ ಲಕ್ಷಾಂತರ ಬ್ರಹ್ಮಾಂಡಗಳು, ಅದು ಲೆಕ್ಕನೇ ಹಾಕೋದಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಬ್ರಹ್ಮಾಂಡಗಳು ಹೊರ ಬರ್ತಾ ಇರುತ್ತೆ. ಆಗ ಅವನು ತನ್ನನ್ನು ತಾನು ವಿಸ್ತರಣೆ ಮಾಡ್ಕೋತಾನೆ, ಗರ್ಭೋದಕಶಾಹಿ ವಿಷ್ಣು ಆಗ್ತಾನೆ. ಆ ಗರ್ಭೋದಕಶಾಹಿ ವಿಷ್ಣು ಆಗಿ ಆ ಪ್ರತಿಯೊಂದು ಬ್ರಹ್ಮಾಂಡ ಏನಿದೆ ಆ ಒಂದು ಪ್ರತಿಯೊಂದು ಬ್ರಹ್ಮಾಂಡಕ್ಕೂ ಅವನು ಸೇರ್ಕೋತಾನೆ, ಪ್ರತಿಯೊಂದು ಬ್ರಹ್ಮಾಂಡಕ್ಕೂ ಪ್ರವೇಶವನ್ನ ಮಾಡ್ತಾನೆ. ಅದಾದ್ಮೇಲೆ ಕ್ಷೀರೋದಕಶಾಹಿ ವಿಷ್ಣು ಆಗಿ ತನ್ನನ್ನು ತಾನು ವಿಸ್ತರಣೆ ಮಾಡ್ಕೋತಾನೆ. ಅವನು ಪ್ರತಿಯೊಂದು ಜೀವಿ, ಬ್ರಹ್ಮಾಂಡದಲ್ಲಿ ಎಷ್ಟು ಜೀವಿಗಳಿದೆಯೋ ಅಷ್ಟು ಜೀವಿಗಳ ಹೃದಯದಲ್ಲಿ ಪರಮಾತ್ಮನಾಗಿ ಅವನು ಪ್ರವೇಶ ಮಾಡ್ತಾನೆ. ಇದಾದ್ಮೇಲೆ ಅವನು ಮಹತ್ತತ್ವವನ್ನ ಸೃಷ್ಟಿ ಮಾಡ್ತಾನೆ. ಮಹತ್ತತ್ವ ಅಂತಂದ್ರೆ ನಮ್ಗೆಲ್ಲ ಗೊತ್ತಿದೆ, ಪಂಚಭೂತಗಳು 5, ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5, ತನ್ಮಾತ್ರೆಗಳು 5, ಅಹಂಕಾರ, ಬುದ್ಧಿ, ಮನಸ್ಸು, ಪ್ರಕೃತಿಯ 3 ಗುಣಗಳು. ಈ ಎಲ್ಲವನ್ನ ಇದನ್ನ ಸರ್ಗ ಅಂತ ಹೇಳ್ತಾರೆ. ಈ ಮಹತ್ತತ್ವವನ್ನ ಭಗವಂತ ಸೃಷ್ಟಿ ಮಾಡ್ತಾನಲ್ವ, ಇದನ್ನ ಸರ್ಗ ಅಂತ ಹೇಳ್ತಾರೆ. ಇನ್ನು 2ನೆಯ ಸರ್ಗ ವಿಸರ್ಗ. ಆ ವಿಸರ್ಗವನ್ನ ಯಾರು ಮಾಡ್ತಾರೆ ಅಂತಂದ್ರೆ ಬ್ರಹ್ಮ. ಆ ಬ್ರಹ್ಮ ಈ ಮಹತ್ತತ್ವವನ್ನ ಬಳಸ್ಕೊಂಡು ಅವನು ಈ ಒಂದು 2ನೆಯ ಒಂದು ಸೃಷ್ಟಿ ಕಾರ್ಯವನ್ನ ಮಾಡ್ತಾನೆ. ಇದನ್ನ ನಾವು ವಿಸರ್ಗ ಅಂತ ಹೇಳಬಹುದು. ಇಲ್ಲಿ ವಿಸರ್ಗದಲ್ಲಿ ಏನಾಗುತ್ತೆ, ಮೊದಲು ಬ್ರಹ್ಮ ಅವನು ಸೃಷ್ಟಿ ಕಾರ್ಯವನ್ನ ಮಾಡ್ಬೇಕಲ್ವಾ. ಮಾಡುವಾಗ ಅವನೇನ್ ಮಾಡ್ತಾನೆ, ಮೊದಲಿಗೆ ಮೊದಲು ಅವನಿಂದ ಅಜ್ಞಾನ ಹೊರ ಬರುತ್ತೆ. ಅಜ್ಞಾನ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಈ ಒಂದು ಭೌತಿಕ ಜನದಲ್ಲಿ ಮೊದಲೇ ಅಜ್ಞಾನ ಜಾಸ್ತಿ ಇರುತ್ತಲ್ವಾ, ಹಾಗಾಗಿ ಅವನಿಂದ ಅಜ್ಞಾನ ಜಾಸ್ತಿ ಬರುತ್ತೆ. ಈ ಚಿತ್ರ ಕಾಣ್ತಾ ಇದೆಯಾ ನಿಮ್ಗೆ? ಹರೇ ಕೃಷ್ಣ. ಹರೇ ಕೃಷ್ಣ. ಕಾಣಿಸ್ತಾ ಇದೆ ಮಾತಾಜಿ.
ಈ ಮೇಲಿದೆ ನೋಡಿ, ಬ್ರಹ್ಮನ ಮೇಲ್ಗಡೆ 5 ಚಿತ್ರಗಳಿದೆ ಅಲ್ವಾ. ಅದರಲ್ಲಿ ಮೊದಲನೆಯ ಚಿತ್ರ ಅಲ್ಲಿ ತಾಮಿಸ್ರ ಅಂತ ಹೇಳಿದ್ರೆ ಅವನಿಗೆ ಏನಂತಂದ್ರೆ ಆ ಎಲ್ಲ ಭಗವಂತ ಏನು ಭೋಗಿಸ್ತಾ ಇದ್ದಾನೋ ಅದನ್ನೆಲ್ಲ ನಾನೇ ಭೋಗಿಸ್ಬೇಕು ಅನ್ನುವಂತಹ ಒಂದು ಆಸೆ, ಕ್ರೋಧ, ಭಗವಂತನ ಮೇಲೆ ಕೋಪ, ಇದನ್ನ ತಾಮಿಸ್ರ ಅಂತ ಹೇಳ್ತಾರೆ. ಇನ್ನು ಅಂಧ ತಾಮಿಸ್ರ ಅಂತ ಹೇಳಿದ್ರೆ ನಾನು ಹುಟ್ಟಿದ್ದೀನಿ, ನಾನು ಹುಟ್ಟಿರುವಾಗ ಈ ಒಂದು ದೇಹ ಸಿಕ್ಕಿದೆ, ಮನುಷ್ಯ ಜನ್ಮ ಸಿಕ್ಕಿದೆ, ನಾನು ಈ ಪ್ರಕೃತಿಯಲ್ಲಿ ಏನೇನ್ ಸಿಗುತ್ತೋ ಎಲ್ಲವನ್ನ ನಾನೇ ಭೋಗ ಮಾಡ್ಬೇಕು. ಯಾಕೆಂದ್ರೆ ಈಗ ನಾನು ಅದು ಕರ್ಮ ಮಾಡ್ತೀನೋ, ಕಳ್ತನ ಮಾಡ್ತೀನೋ, ಕೆಟ್ಟದ್ ಮಾಡ್ತೀನೋ, ಏನ್ ಮಾಡ್ತೀನೋ ಗೊತ್ತಿಲ್ಲ, ಏನ್ ಮಾಡಿದ್ರು ಸರಿ ನಾನು ಚೆನ್ನಾಗಿರ್ಬೇಕು. ಆದ್ರೆ ನಾನು ಏನೇ ಮಾಡಿದ್ರು ಕೂಡ ಯಾವುದೇ ಪಾಪ ಪುಣ್ಯ ನನಗೆ ಬರೋದಿಲ್ಲ, ನನ್ನ ದೇಹ ನಾಶ ಆದ ತಕ್ಷಣ ಅದೆಲ್ಲವೂ ಕೂಡ ನಾಶ ಆಗುತ್ತೆ ಅನ್ನುವಂತಹ ಒಂದು ತಮೋ ಗುಣದಲ್ಲಿ ಅವನು ವ್ಯಕ್ತಿ ಇರ್ತಾನೆ. ಇದನ್ನ ಅಂಧ ತಾಮಿಸ್ರ ಅಂತ ಹೇಳ್ತಾರೆ. ಅದಾದ್ಮೇಲೆ ತಮಸ್ಸು ಅಂತ ಹೇಳಿದ್ರೆ ಅವನಿಗೆ ಯಾವುದೇ ಆತ್ಮದ ಜ್ಞಾನ, ದೇಹದ ಜ್ಞಾನ ಯಾವುದು ಗೊತ್ತಿಲ್ಲ. ದೇಹ ಅಂದ್ರೇನು, ಆತ್ಮ ಅಂದ್ರೇನು ಯಾವುದು ಮುಚ್ಚುವ, ಅದನ್ನ ತಮಸ್ಸು ಅಂತ ಹೇಳ್ತಾರೆ. ಇನ್ನು ಅದಾದ್ಮೇಲೆ ಮೋಹ ಅಂತ ಅಂದ್ರೆ ಏನಂತಂದ್ರೆ ಅವನಿಗೆ ನಾನು, ನನ್ನ ಹೆಂಡತಿ, ನನ್ನ ಮನೆ, ನನ್ನ ಮಕ್ಕಳು, ಇದ್ರ ಬಗ್ಗೆ ಈ ಭೌತಿಕ ಭೋಗಗಳು ಏನೇನಿದೆಯೋ ಅದ್ರ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ, ಇದು ಮೋಹ. ವ್ಯಾಮೋಹ, ಆದ್ಮೇಲೆ ಮಹಾಮೋಹ ಅಂತ ಹೇಳಿದ್ರೆ ಅವನು ಹೆಚ್ಚು ತನ್ನ ಒಂದು ಅಗತ್ಯಕ್ಕೆ ಏನಿದೆಯೋ, ತನ್ನ ಬೇಸಿಕ್ ನೀಡ್ಸ್ ಏನಿದೆಯೋ ಅದಕ್ಕೆ ಬಿಟ್ಟು ಇನ್ನ ಹೆಚ್ಚು ಸಂಗ್ರಹ ಮಾಡೋವಂಥದ್ದು, ಭೋಗ ವಸ್ತುಗಳನ್ನ ಹೆಚ್ಚು ಸಂಗ್ರಹ ಮಾಡೋವಂಥದ್ದು, ತನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಅದು ಕೂಡಿ ಇಡೋ ಅಂಥದ್ದು, ಇದನ್ನ ಮಹಾಮೋಹ ಅಂತ ಹೇಳ್ತಾರೆ. ಇದಿಷ್ಟು ಕೂಡ ಮೊದಲು ಬ್ರಹ್ಮನಿಂದ ಸೃಷ್ಟಿಯಾಗುತ್ತೆ. ಆಗ ಬ್ರಹ್ಮನಿಗೆ ಗೊತ್ತಾಗುತ್ತೆ, ಓ ಇದು ಯಾವುದು ಸರಿ ಇಲ್ಲ, ಇದೆಲ್ಲವೂ ಕೂಡ ಪ್ರಕೃತಿಯನ್ನ ನಾಶ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಧ್ಯಾನ ಮಾಡ್ತಾನೆ. ಭಗವಂತನ ಧ್ಯಾನ ಮಾಡಿ 4 ಕುಮಾರರು ಸೃಷ್ಟಿ ಆಗ್ತಾರೆ. ಈ 4 ಕುಮಾರರನ್ನ ನಿನ್ನೆಲ್ಲ ನೀವು ಉಮಾ ಕುಲಕರ್ಣಿ ಮಾತಾಜಿ ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು. 4 ಕುಮಾರರನ್ನ ನೀವು ಪ್ರಜೋತ್ಪತ್ತಿಯನ್ನ ಮಾಡಿ ಅಂತ ಕೇಳ್ಕೊತಾರೆ. ಆಗ 4 ಕುಮಾರರು ಹೇಳ್ತಾರೆ, ಇಲ್ಲ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು, ನಮ್ಗೆ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ಬ್ರಹ್ಮನಿಗೆ ಇದರಿಂದ ಕೋಪ ಬರುತ್ತೆ. ಕೋಪ ಬಂದಾಗ ಏನಾಗುತ್ತೆ, ಆ ಕೋಪ ಅವನ 2 ಹುಬ್ಬುಗಳ ಮಧ್ಯೆ ಅವನ ಕೋಪ ಜಾಸ್ತಿ ಆಗುತ್ತೆ. ಇವ್ರು ನಾನು ಹೇಳದ್ ಮತ್ ಕೇಳಲಿಲ್ವಲ್ಲ ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ಅವನು ಹುಬ್ಬಿನಿಂದ ಶಿವ ಬರ್ತಾನೆ, ರುದ್ರ ಬಂದವನು ಹುಟ್ಟಿದ ತಕ್ಷಣನೇ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಬ್ರಹ್ಮ ಏನ್ ಮಾಡ್ತಾನೆ, ಅವನಿಗೆ ನೋಡಪ್ಪ ನೀನು, ಅವನಿಗೆ 11 ಜನ ಹೆಸರುಗಳನ್ನ ಕೊಡ್ತಾನೆ. ಹಾಗೆ 11 ಜನ ರುದ್ರಾಣಿಯರನ್ನ ಕೊಡ್ತಾನೆ, ನೀನು ಇಂತಿಂಥ ಸ್ಥಳದಲ್ಲಿ ಹೀರೋ ಅಂತ ಹೇಳ್ತಾನೆ. ಇವನ್ ರುದ್ರ ಏನ್ ಮಾಡ್ತಾನೆ, ಬರೀ ಭೂತಗಣಗಳನ್ನ ಸೃಷ್ಟಿ ಮಾಡಿ ಆ ಭೂತಗಣಗಳೆಲ್ಲ ಬಂದು ಬ್ರಹ್ಮನ್ನೇ ತಿನ್ನೋದಕ್ಕೆ ಬರ್ತವೆ. ಆಗ ಬ್ರಹ್ಮ ಎದುರ್ಕೊಂಡ್ಬಿಡ್ತಾನೆ. ಮತ್ತೆ ಬ್ರಹ್ಮ ಏನ್ ಮಾಡ್ತಾನೆ, ಬೇಡಪ್ಪ ಶಿವ, ರುದ್ರ ನೀನು ತಪಸ್ಸನ್ನ ಮಾಡು, ನೀನು ಈ ಯಾವುದೇ ಸೃಷ್ಟಿ ಕಾರ್ಯ ಮಾಡ್ಬೇಡ ಅಂತ ಹೇಳ್ತಾನೆ. ಹರೇ ಕೃಷ್ಣ. ಅದಾದ್ಮೇಲೆ ಹರೇ ಕೃಷ್ಣ. ಅದಾದ್ಮೇಲೆ ಏನ್ ಮಾಡ್ತಾನೆ, ಈಗ ಸೃಷ್ಟಿ ಕಾರ್ಯ ನಡಿಬೇಕು ಅಲ್ವಾ, ಬ್ರಹ್ಮಾಂಡ ಎಲ್ಲ ಖಾಲಿ ಹೊಡಿತಾ ಇದೆ, ಪ್ರಜೋತ್ಪತ್ತಿಯನ್ನ ಮಾಡ್ಬೇಕು. ಹಾಗಾಗಿ ಏನ್ ಮಾಡ್ತಾನೆ, 10 ಜನ ಮಹರ್ಷಿಗಳನ್ನ, ಕುಮಾರರನ್ನ, ಮಕ್ಕಳನ್ನ, ಋಷಿಗಳನ್ನ ಅವನು ಸೃಷ್ಟಿ ಮಾಡ್ತಾನೆ. ಆ 10 ಜನದಲ್ಲಿ ಒಬ್ಬೊಬ್ರು ಒಂದೊಂದು ಕಡೆ, ಇದೊಬ್ರಿಗೂ ಬ್ರಹ್ಮನ ದೇಹದಿಂದ ಒಬ್ಬೊಬ್ರು ಒಂದೊಂದು ಕಡೆ ಬರ್ತಾರೆ. ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಭೃಗು ಒಂದ್ ಕಡೆ ಬರ್ತಾನೆ, ಅತ್ರಿ ಒಂದ್ ಕಡೆ ಬರ್ತಾನೆ, ಪುಲಹ ಒಂದ್ ಕಡೆ, ಕೃತು, ದಕ್ಷ, ನಾರದ, ಈ ರೀತಿ 10 ಜನ ಮಕ್ಕಳು ಬರ್ತಾರೆ. ಇದನ್ನ ಋಷಿಗಳು ಅಂತ ಹೇಳೋದು ಇಂಥವ್ರನ್ನ. ನಾರದ ಮಾತ್ರ ಭಗವಂತನ ಒಂದು ಇದರಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಇರುವಾಗ ಬರ್ತಾರೆ, ಕೊನೆಯ ಮಗ ನಾರದ. ಹಾಗಾಗಿ ನಾರದನ ಮೇಲೆ ಬ್ರಹ್ಮನಿಗೆ ಒಂದು ವಿಶೇಷವಾದ ಪ್ರೀತಿ. ಇದೆಲ್ಲ ಆದ್ಮೇಲೆ ಇನ್ನು ನಾವು ಇವತ್ತು ಮಾತಾಡ್ತಾ ಇರೋ ವಿಷಯ ಕಪಿಲ ಮುನಿಯ ಬಗ್ಗೆ ಅಲ್ವಾ. ಕಪಿಲ ಮುನಿ ಅಂತ ನಾವು ಬಗ್ಗೆ ತಿಳ್ಕೊಬೇಕಂದ್ರೆ ಅವ್ರ ತಂದೆ ತಾಯಿ ಯಾರು ಅಂತ ತಿಳ್ಕೊಬೇಕು. ಹಾಗಾಗಿ ಕಪಿಲ ಮುನಿಯ ತಂದೆ ಕರ್ದಮ ಮುನಿ ಭಗವಂತನ ಇದು ಬ್ರಹ್ಮನ ಛಾಯೆಯಿಂದ ಅಂದ್ರೆ ನೆರಳಿನಿಂದ ಬರ್ತಾನೆ, ಏನು ಕರ್ದಮ ಮುನಿ. ಹೀಗಾಗಿ ಈ ಬ್ರಹ್ಮ ಈ ಒಂದು ಸೃಷ್ಟಿ ಕಾರ್ಯವನ್ನ ಮಾಡೋದಕ್ಕೆ ಎಲ್ಲರನ್ನ ಬಳಸ್ಕೊತಾನೆ. ಬ್ರಹ್ಮನು ಜೀವಿಗಳನ್ನ ಉತ್ಪಾದಿಸಲು ಯೋಚಿಸಿದನು. ಸಂತಾನಗಳ ವಿಸ್ತರಣೆಗಾಗಿ 10 ಜನ ಗಂಡು ಮಕ್ಕಳನ್ನ ಪಡಿತಾನೆ. ಅವ್ರು ಯಾರ್ಯಾರು ಅಂತಂದ್ರೆ ಮರೀಚಿ, ಅತ್ರಿ, ಅಂಗೀರ, ಪುಲಸ್ಯ, ಪುಲಹ, ಕೃತು, ಭೃಗು, ದಕ್ಷ ಮತ್ತೆ ನಾರದ. ಈಗ ಕರ್ದಮ ಮಹರ್ಷಿ ನಾವ್ ಎಲ್ಲಿಂದ ಹುಟ್ಟಿದ್ವಿ ಅಂದ್ವಿ, ನೆರಳಿನಿಂದ ಹುಟ್ಟುತ್ತಾನೆ.
ಅಂದ್ರೆ ಅತ್ಯುನ್ನತ ಶಕ್ತಿಯ ಋಷಿಗಳನ್ನ ಅವರು ಪ್ರಜಾ ಸಂಖ್ಯೆಗೋಸ್ಕರ, ಪ್ರಜಾ ಉತ್ಪತ್ತಿಗೋಸ್ಕರ ಅವರು ಸೃಷ್ಟಿ ಮಾಡಿದ್ರು ಕೂಡ ಮತ್ತೆ ಇನ್ನೇನೋ ಖಾಲಿ ಹೊಡಿತಾ ಇದೆ ಅಂತ ಬ್ರಹ್ಮನಿಗೆ ಅನ್ಸುತ್ತೆ. ಆಗ ಬ್ರಹ್ಮನ ದೇಹದಿಂದ ಇಬ್ರು, ಒಂದು ಹೆಣ್ಣು ಒಂದು ಗಂಡು ಹೊರಗಡೆ ಬರುತ್ತೆ. ಒಂದು ಗಂಡು ಶರೀರ ಯಾವುದು ಅಂತಂದ್ರೆ ಅದು ಸ್ವಯಂಭುವಮ್ಮನು, ಮತ್ತು ಒಂದು ಹೆಣ್ಣು ಶರೀರ ಯಾರು ಅಂತಂದ್ರೆ ಅದು ಶತರೂಪ. ಇವರಿಬ್ರು ಗಂಡ ಹೆಂಡತಿ, ಸ್ವಯಂಭುವಮ್ಮನು ಮತ್ತೆ ಶತರೂಪ. ಇವ್ರಿಗೆ, ಈ ಸ್ವಯಂಭುವಮ್ಮನು ಮತ್ತು ಶತರೂಪರಿಗೆ 5 ಜನ ಮಕ್ಳಿರ್ತಾರೆ. ಯಾರ್ಯಾರು ಅಂತ ಹೇಳಿದ್ರೆ ಪ್ರಿಯವ್ರತ, ಉತ್ತಾನಪಾದ, ಆಕೂತಿ, ದೇವಹೂತಿ ಮತ್ತೆ ಪ್ರಸೂತಿ. ಈ 5 ಜನ ಮಕ್ಕಳು ಇರ್ತಾರೆ. ಈ ಎಲ್ಲ ಈ ಸೃಷ್ಟಿಯ ಪ್ರಾರಂಭದಲ್ಲಿ ಪ್ರಜಾ ಸಂಖ್ಯೆಯನ್ನ ವೃದ್ಧಿಗೊಳಿಸಿದ ಎಲ್ಲಾ ಮಹಾಪುರುಷರನ್ನ ಪ್ರಜಾಪತಿಗಳು ಅಂತ ಇಲ್ಲಿ ಕರೆಯಲಾಗುತ್ತೆ. ಅಂದ್ರೆ ಕರ್ದಮ ಮುನಿಗಳು ಇದರಲ್ಲಿ ಏನ್ ಮಾಡ್ತಾರೆ, ಈಗ ಅವರು ನೆರಳಿನಿಂದ ಹುಟ್ಟುತ್ತಾರೆ. ಬ್ರಹ್ಮನ ಒಂದು ಸೃಷ್ಟಿ ಕಾರ್ಯ ನಡೆದಿದೆ. ಇದಾದ್ಮೇಲೆ ಕರ್ದಮ ಮುನಿಗಳು ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡ್ತಾರೆ. ಅಷ್ಟಾಂಗ ಯೋಗ ಅಂತ ಹೇಳಿದ್ರೆ ಸತ್ಯಯುಗದಲ್ಲಿ ಎಲ್ಲರೂ ಲಕ್ಷ ಲಕ್ಷ ವರ್ಷಗಳ ಕಾಲ ಬದುಕ್ತಾ ಇದ್ರು. ಆಗ ಈ ಕರ್ದಮ ಮುನಿಗಳು 10,000 ವರ್ಷಗಳ ಕಾಲ ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡ್ತಾರೆ. ಹಂಗಂದ್ರೆ ಈ ಅಷ್ಟಾಂಗ ಯೋಗ ಅಂದ್ರೆ ಏನು? ಅಷ್ಟಾಂಗ ಯೋಗ ಅಂತ ಹೇಳಿದ್ರೆ ಇದರಲ್ಲಿ 8 ಅಂಗಗಳಿರುತ್ತೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಯಮ ಅಂತ ಅಂದ್ರೆ ಏನು? ಇದರಲ್ಲಿ ಯಮ ಅಂತ ಹೇಳಿದ್ರೆ ಕೆಲವೊಂದನ್ನ ಬಿಡೋ ಅಂಥದ್ದು. ಅದರಲ್ಲಿ ಏನಿದೆ? ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ಹೇಳಿದ್ರೆ, ಅಹಿಂಸೆ ಅಂತ ಹೇಳಿದ್ರೆ ಏನು? ಯಾವುದೇ ಸಮಯದಲ್ಲೂ ಯಾವುದೇ ಜೀವಿಗೂ ದೈಹಿಕವಾಗಿ ಆಗ್ಲಿ ಮಾನಸಿಕವಾಗಿ ಆಗ್ಲಿ ನಾವು ಹಿಂಸೆಯನ್ನ ಕೊಡಬಾರ್ದು. ಎರಡನೇದು ಸತ್ಯವನ್ನೇ ಹೇಳ್ಬೇಕು, ಸುಳ್ಳನ್ನ ಹೇಳ್ಬಾರ್ದು. ಎಲ್ಲಾ ಸಮಯದಲ್ಲೂ ನಾವು ಸತ್ಯವನ್ನ ಹೇಳ್ಬೇಕು. ಯಾವುದಾದ್ರೂ ಕೆಲವು ಸಮಯದಲ್ಲಿ ನಾವು ಹೇಳುವಂತ ಸತ್ಯದಿಂದ ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಆ ಸತ್ಯವನ್ನ ಹೇಳ್ಬಾರ್ದು. ಅಹಿಂಸೆ, ಸತ್ಯ, ಅಸ್ತೇಯ. ಅಸ್ತೇಯ ಅಂತ ಹೇಳಿದ್ರೆ ಬೇರೆಯವರ ವಸ್ತುಗಳನ್ನ ಕದಿಬಾರ್ದು, ಬೇರೆಯವರ ವಸ್ತುಗಳ ಮೇಲೆ ನಾವು ಆಸೆ ಪಡಬಾರ್ದು. ಬ್ರಹ್ಮಚರ್ಯ, ಇಂದ್ರಿಯಗಳನ್ನ ನಿಗ್ರಹ ಮಾಡ್ಬೇಕು. ಮತ್ತೆ 5ನೇದು ಅಪರಿಗ್ರಹ. ಅದಕ್ಕೆ ನಾನು ಮೊದಲೇ ಹೇಳ್ದೆ ಅಲ್ವಾ, ಹೆಚ್ಚು ವಸ್ತುಗಳನ್ನ ಸಂಗ್ರಹ ಮಾಡಿ ಇಡಬಾರ್ದು. ಇದು ಯಮ. ಇದನ್ನೆಲ್ಲ ನಾವು ಬಿಡಬೇಕು, ಬಿಡೋ ಅಂಥದ್ದು ಯಮ. ಇದಾದ್ಮೇಲೆ ನಿಯಮ ಅಂತಂದ್ರೆ ಏನು? ಶೌಚ, ಸಂತೋಷ, ತಪಸ್ಸು, ಈಶ್ವರ ಪ್ರಣಿಧಾನ. ಶೌಚ ಅಂತ ಹೇಳಿದ್ರೇನು? ನಾವು ಅಂತರಂಗ ಮತ್ತೆ ಬಹಿರಂಗವಾಗಿ ಶುಚಿಯಾಗಿರ್ಬೇಕು. ಸಂತೋಷ, ಭಗವಂತ ಏನ್ ಕೊಟ್ಟಿದ್ದಾನೋ ಅದರಲ್ಲಿ ನಾವು ತೃಪ್ತಿಯನ್ನ ಪಡಬೇಕು. ತಪಸ್ಸು ಅಂತ ಹೇಳಿದ್ರೆ ಕೆಲವು ಸಲ ನಾವು ಈ ಧಾರ್ಮಿಕ ಕಾರ್ಯಗಳಿಗಾಗಿ ನಮ್ಮ ಸ್ವ ಇಚ್ಛೆಯಿಂದ ವ್ರತಾಚರಣೆಗಳನ್ನ ಮಾಡ್ಬೇಕಾಗುತ್ತೆ. ಇದೆಲ್ಲ ತಪಸ್ಸು. ಈಗ ಬೆಳಗ್ಗೆ 4 ಗಂಟೆಗೆ ಎದ್ದೇಳೋ ಅಂಥದ್ದಾಗ್ಲಿ, ಏಕಾದಶಿ ಉಪವಾಸವನ್ನ ಮಾಡೋ ಅಂಥದ್ದಾಗ್ಲಿ, ಇದೆಲ್ಲ ತಪಸ್ಸು. ಇದೆಲ್ಲ ನಮ್ಮ ಸ್ವಂತ ಇಚ್ಛೆಯಿಂದ ಮಾಡೋ ಅಂಥದ್ದು, ಇದನ್ನ ಮಾಡಬೇಕು. ಮತ್ತೆ ಈಶ್ವರ ಪ್ರಣಿಧಾನ ಅಂದ್ರೆ ಭಗವಂತನಿಗೆ ಶರಣಾಗ್ಬೇಕು. ಇದನ್ನೆಲ್ಲ ನಾವು ಮಾಡ್ಲೇಬೇಕಾಗುತ್ತೆ. ಹೇಗೆ ನಾವು 4 ನಿಯಂತ್ರಿತ ತತ್ವಗಳನ್ನ ಅನುಸರಿಸ್ತೀವೋ, ಮಾಂಸಾಹಾರ ಸೇವನೆ ಮಾಡಬಾರ್ದು, ಮದ್ಯಪಾನ ಸೇವನೆ ಮಾಡಬಾರ್ದು, ಜೂಜಾಟ ಆಡಬಾರ್ದು, ಅನೈತಿಕ ಸಂಬಂಧ ಇಟ್ಕೋಬಾರ್ದು. ಇದೆಲ್ಲ ನಿಯಮ ಅಂತ ಹೇಳಿದ್ರೆ ಎಲ್ಲ ಭಗವಂತ ಈಗ ನಾನು ಏನೇನು ಹೇಳ್ತೆ ಅದನ್ನೆಲ್ಲ ಪಾಲನೆ ಮಾಡೋ ಅಂಥದ್ದು. ನೆಕ್ಸ್ಟ್ ಆಸನ ಅಂತ ಹೇಳಿದ್ರೆ ನಮ್ಮ ದೇಹ ಅದು ಸದೃಢವಾಗಿರ್ಬೇಕು. ಯಾತಕ್ಕೋಸ್ಕರ ಸದೃಢವಾಗಿರ್ಬೇಕು? ಅದು ಭಗವಂತನ ಭಕ್ತಿ ಸೇವೆ ಮಾಡೋದಕ್ಕೆ ನಮ್ಮ ದೇಹ ಸದೃಢವಾಗಿರ್ಬೇಕು. ಹಾಗಾಗಿ ಕೆಲವೊಂದು ಆಸನಗಳನ್ನ ಮಾಡಬೇಕು. ಅದರಲ್ಲಿ ನಿಂತು ಮಾಡೋ ಆಸನ, ಕುಳಿತು ಮಾಡೋ ಆಸನ, ಮಲಗಿ ಮಾಡೋ ಆಸನ, ತುಂಬಾ ಆಸನಗಳಿದೆ. ಇದು ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವ ಎಲ್ಲ ಕಲ್ಮಶಗಳು ನಿವಾರಣೆ ಆಗುತ್ತೆ. ಆಗ ದೇಹ ಸದೃಢವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅದಾದ್ಮೇಲೆ ಪ್ರಾಣಾಯಾಮ. ಹರೇ ಕೃಷ್ಣ, ಫಾಸ್ಟ್ ಆಗ್ತಾ ಇದೆಯಾ? ನೆಕ್ಸ್ಟ್ ಪ್ರಾಣಾಯಾಮ ಅಂತ ಹೇಳಿದ್ರೆ ನಮ್ಮ ಉಸಿರಾಟಕ್ಕೂ ನಮ್ಮ ಮನಸ್ಸಿಗೂ ಒಂದು ನಿಕಟವಾದ ಸಂಬಂಧ ಇದೆ. ಹೇಗೆ ಅಂತಂದ್ರೆ, ಈಗ ನಾವು ಎಲ್ಲೋ ಒಂದು ಮೆಟ್ಲತ್ತಿ ಬರ್ತೀವಿ, ಜೋರಾಗಿ ಉಸಿರಾಟ ನಡೀತಾ ಇದ್ರೆ ನಮ್ಮ ಮನಸ್ಸು ಚಂಚಲ ಸ್ಥಿತಿಯಲ್ಲಿ ಇರುತ್ತೆ. ಅದೇ ನಾವು ದೀರ್ಘವಾಗಿ ಉಸಿರಾಟ ನಡೆಸ್ತಾ ಇದ್ರೆ ನಮ್ಮ ಮನಸ್ಸು ಏಕಾಗ್ರತೆಯಿಂದ ಇರುತ್ತೆ. ಆ ರೀತಿ ಪ್ರಾಣಾಯಾಮ. ಅದರಲ್ಲೂ ತುಂಬಾ ಪ್ರಾಣಾಯಾಮಗಳಿದೆ. ಅದರಲ್ಲಿ ಕಪಾಲಭಾತಿ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ, ಮತ್ತೆ ನಾಡಿ ಶೋಧನ, ತುಂಬಾ ಪ್ರಾಣಾಯಾಮಗಳು ಇದೆ. ಇದನ್ನೆಲ್ಲ ನಾವು ಅಭ್ಯಾಸ ಮಾಡೋದ್ರಿಂದ ನಮ್ಮ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ. ಅದಾದ್ಮೇಲೆ ಪ್ರತ್ಯಾಹಾರ ಅಂದ್ರೇನು? ನಮ್ಮ ಇಂದ್ರಿಯಗಳನ್ನ ನಿಗ್ರಹ ಮಾಡಬೇಕು. ನಮ್ಮ ಇಂದ್ರಿಯಗಳನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಗ್ರಹ ಮಾಡಬೇಕು. ಇದನ್ನ ಪ್ರತ್ಯಾಹಾರ ಅಂತ ಹೇಳ್ತೀವಿ. ಪ್ರತ್ಯಾಹಾರ ಆದ್ಮೇಲೆ ಧಾರಣ ಅಂತ ಹೇಳಿದ್ರೆ, ಈಗ ಭಗವಂತನ ಒಂದೊಂದೇ ನೋಡಿ, ಇಲ್ಲಿ ಪಾದದೇ ಇಲ್ವಾ, ಈ ಪಾದಗಳನ್ನೇ ನೋಡಿ ಗಮನಿಸ್ತಾ ಇರೋದು, ಅದನ್ನೇ ಧ್ಯಾನ ಮಾಡ್ತಾ ಇರೋದು. ಪಾದಗಳಿಂದ ಒಂದು ಮಂಡಿಯ ಭಾಗ, ಕಟಿ ಭಾಗ,
ಹೊಟ್ಟೆಯ ಭಾಗ, ಎದೆಯ ಭಾಗ, ಈ ಭಾಗ, ಎರಡು ಕೈಗಳು, ಮತ್ತೆ ಅವನ ಕುತ್ತಿಗೆಯ ಭಾಗ, ಮುಖದ ಭಾಗ, ಈ ಒಂದೊಂದೇ ಭಾಗವನ್ನ ನಾವು ಧ್ಯಾನಿಸ್ತಾ ಬರುವಂಥದ್ದು. ಇಷ್ಟು ಸಾಧ್ಯ ಆಗುತ್ತೋ ಅಷ್ಟಷ್ಟು ಧ್ಯಾನ ಮಾಡ್ತಾ ಮಾಡ್ತಾ ಅದರ ಸಮಯ ಹೆಚ್ಚಾಗ್ತಾ ಹೋಗುತ್ತೆ. ಸಮಯ ಹೆಚ್ಚಾಗ್ತಾ ಏನಾಗುತ್ತೆ, ಆಗ ನಾವು ಧ್ಯಾನದ ಸ್ಥಿತಿಗೆ ಬರ್ತೀವಿ. ಆಗೇನಾಗುತ್ತೆ, ನಾವು ಒಂದಿನ ಎಲ್ಲ ಭಗವಂತನನ್ನ ಕುರಿತು ಧ್ಯಾನ ಮಾಡೋ ಅಷ್ಟು ನಮಗೆ ಒಂದು ಸಾಮರ್ಥ್ಯ ಸಿಗ್ತಾ ಹೋಗುತ್ತೆ. ಇದು ಧ್ಯಾನ. ಆಮೇಲೆ ಸಮಾಧಿ ಅಂತ ಅಂದ್ರೆ ಭಗವಂತ ನಮ್ಮ ಹೃದಯದೊಳಗೆ ಪ್ರತ್ಯಕ್ಷ ಆಗ್ತಾನೆ. ಭಗವಂತ ಹೇಗಿದ್ದಾನೆ ಅನ್ನೋದನ್ನ ನಾವು ಇಲ್ಲಿ ಕುಳಿತಿರ್ತೀವಿ, ಅದೇ ಜಾಗದಲ್ಲಿ ಭಗವಂತನನ್ನ ನಾವು ದರ್ಶನ ಮಾಡ್ಕೋಬಹುದು. ಅಂತಹ ಒಂದು ಸ್ಥಿತಿಯನ್ನ ಇಲ್ಲಿ ಕರ್ದಮ ಮುನಿ ತಲುಪಿದಾನೆ. ಕರ್ದಮ ಮುನಿ 10,000 ವರ್ಷ ಅವನು ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡಿದ್ಮೇಲೆ ಭಗವಂತ ಅವನಿಗೆ ಪ್ರತ್ಯಕ್ಷ ಆಗಿದ್ದಾನೆ. ಭಗವಂತ ಅವನು ಒಂದು ಗರುಡದ ಮೇಲೆ ತನ್ನ ಒಂದು ತಾವರಿ ಎಲೆ ಮೇಲೆ ತನ್ನ ಪಾದವನ್ನ ಇಟ್ಟು ನಿಂತ್ಕೊಂಡು ಅವನಿಗೆ ದರ್ಶನ ಕೊಡ್ತಾ ಇದ್ದಾನೆ. ಈಗ ಕರ್ದಮ ಮುನಿ ಏನ್ ಕೇಳ್ಕೊತಾನೆ ಭಗವಂತ ಅಂತ ಇಲ್ಲಿ ನಾವು ನೋಡ್ಬೋದು. ಏನ್ ಕೇಳ್ಕೊತಾನೆ ಅಂತಂದ್ರೆ, ಕರ್ದಮ ಮುನಿ ಕೇಳ್ತಾನೆ, ನಾನು ಸಮಾನಶೀಲೆಯಾದ ನನ್ನ ವೈವಾಹಿಕ ಜೀವನದಲ್ಲಿ ಕಾಮಧೇನುವೆನಿಸುವ ಕನ್ಯೆಯನ್ನು ನನ್ನ ಕಾಮೇಚ್ಛೆಯನ್ನು ತೃಪ್ತಿಪಡಿಸುವುದಕ್ಕಾಗಿ ವರಿಸಲು ಬಯಸುತ್ತಾ ನಾನೂ ಕೂಡ ನಿನ್ನ ಪಾದ ಕಮಲಗಳಲ್ಲಿ ಆಶ್ರಯಿಸಲು ಬಯಸುತ್ತೇನೆ. ಈಗ ಕರ್ದಮ ಮುನಿ ಏನ್ ಕೇಳ್ತಾ ಇದ್ದಾನೆ ಅಂತ ಯಾರಿಗಾದ್ರೂ ಅರ್ಥ ಆಯ್ತಾ? ಹರೇ ಕೃಷ್ಣ. ಅರ್ಥ ಆಯ್ತು ಮಾತಾಜಿ. ಏನ್ ಕೇಳ್ತಾ ಇದ್ದಾನೆ? ಭಗವಂತನ ಸೇವೆ ಮಾಡುವಂತ ಮಗನನ್ನು ಕೊಡುವಂತ. ಅಲ್ಲ, ಅವನು ಆಧ್ಯಾತ್ಮಿಕವಾದದನ್ನ ಕೇಳ್ತಾ ಇದ್ದಾನ, ಭೌತಿಕವಾದದನ್ನ ಕೇಳ್ತಾ ಇದ್ದಾನ? ಹರೇ ಕೃಷ್ಣ. ಭಗವಂತ ಪ್ರತ್ಯಕ್ಷವಾಗಿರುವಾಗ ಅವನು ಭೌತಿಕವಾದದನ್ನ ಕೇಳ್ತಾ ಇದ್ದಾನೆ ಅಲ್ವಾ. ನಾನು ಸಮಾನಶೀಲೆಯಾದ ನನ್ನ ವೈವಾಹಿಕ ಜೀವನದಲ್ಲಿ ಕಾಮಧೇನು ಎನಿಸುವ ಕನ್ಯೆಯನ್ನ, ನನ್ನ ಕಾಮೇಚ್ಛೆಯನ್ನ ತೃಪ್ತಿಪಡಿಸುವುದಕ್ಕಾಗಿ ಮದ್ವೆ ಮಾಡ್ಕೋಬೇಕು ಅಂತ ಇದ್ದೀನಿ, ಒಂದು ಹುಡುಗಿಯನ್ನ ಹುಡುಕೊಡು ಅಂತ ಭಗವಂತನನ್ನ ಕೇಳ್ತಾ ಇದ್ದಾನೆ. ಅದಾದ್ಮೇಲೆ ನಾನು ನಿನ್ನ ಪಾದ ಕಮಲಗಳನ್ನ ಆಶ್ರಯಿಸ್ತೀನಿ ಅಂತ ಇಲ್ಲಿ ಅವನು ಕೇಳ್ತಾ ಇದ್ದಾನೆ. ಅಂತಂದ್ರೆ ಭಗವಂತ ಕೂಡ ಅದನ್ನ ವರ ಕೊಡ್ತಾನೆ. ಭಗವಂತ ಹೇಳ್ತಾನೆ, ನಾನು ನಿನ್ಗೆ ಆಗ್ಲೇ ರೆಡಿ ಮಾಡ್ಕೊಂಡು ಬಂದಿದ್ದೀನಿ, ಆ ವರವನ್ನ ನಿನ್ಗೆ ಕೊಡ್ತೀನಿ. ಹೇಗೆ ಅಂತಂದ್ರೆ, ಸ್ವಯಂಭುವಮ್ಮನು ಮತ್ತೆ ಶತರೂಪ ಹೇಳಿದಾರಲ್ಲ, ಅವ್ರಿಗೆ 3ನೇ ಮಗಳು ದೇವಹೂತಿ ಇದ್ದಾಳೆ. ಅವಳು ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡ್ಕೊಂಡಿದ್ದಾಳೆ. ಅವರು ಹುಡುಗನ್ನ ಹುಡುಕ್ತಾ ಇದ್ದಾರೆ. ಹಾಗಾಗಿ ಇನ್ ಸ್ವಲ್ಪ ದಿನ ಆದ್ಮೇಲೆ ಅವರೇ ಬಂದು ನಿನ್ನನ್ನ ಕೇಳ್ತಾರೆ, ಹೆಣ್ಣು ಕೊಡೋದಕ್ಕೆ ಅವರೇ ಬಂದು ನಿನ್ನನ್ನ ಸಂತಿಸ್ತಾರೆ ಅಂತ ಹೇಳ್ತಾನೆ ಭಗವಂತ. ಅಂತಂದ್ರೆ ಯಾತಕ್ಕೋಸ್ಕರ ಅಲ್ವಾ? ಈಗ ಭಗವಂತ ಹೇಳಿರೋದಕ್ಕೆ, ಈಗ ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾನೆ ಕರ್ದಮ ಮುನಿ ಅನ್ನೋದಾದ್ರೆ, ಅವನು ತನ್ನ ಸ್ವಾರ್ಥಕ್ಕಾಗಿ ಇಲ್ಲಿ ಕೇಳ್ತಾ ಇಲ್ಲ. ಯಾತಕ್ಕೋಸ್ಕರ ಕೇಳ್ತಾ ಇದ್ದಾನೆ ಅಂತಂದ್ರೆ, ಬ್ರಹ್ಮ ಹೇಳಿದಾನೆ ಪ್ರಜೋತ್ಪತ್ತಿಯನ್ನ ಮಾಡ್ಬೇಕು, ಈ ಸೃಷ್ಟಿಯನ್ನ ಹೆಚ್ಚು ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನಲ್ವಾ. ಹಾಗಾಗಿ ಆ ಬ್ರಹ್ಮನ ಆದೇಶವನ್ನು ಪಾಲನೆ ಮಾಡೋದಕ್ಕೋಸ್ಕರ ಈ ಒಂದು ಪ್ರಶ್ನೆಯನ್ನ, ಈ ಒಂದು ವರವನ್ನ ಕರ್ದಮ ಮುನಿ ಕೇಳ್ತಾ ಇದ್ದಾನೆ. ಅಂತಂದ್ರೆ ಈಗ ಅರ್ಜುನನಿಗೆ ಯುದ್ಧ ಮಾಡೋದಕ್ಕೆ ಇಷ್ಟ ಇರ್ಲಿಲ್ಲ, ಆದ್ರೂ ಅವನು ಯಾರಿಗೋಸ್ಕರ? ಕೃಷ್ಣನಿಗೋಸ್ಕರ. ಭಗವಂತ ಹೇಳ್ದ ಅಂದ್ಬಿಟ್ಟು ಅವನು ಯುದ್ಧ ಮಾಡ್ತಾನಲ್ವಾ. ಅದೇ ರೀತಿ ಇಲ್ಲಿ ಕರ್ದಮ ಮುನಿಯು ಕೂಡ ಬ್ರಹ್ಮನ ಇಚ್ಛೆಯನ್ನ ಪೂರ್ಣಗೊಳಿಸೋದಕ್ಕೆ ಅವನು ಈ ಒಂದು ವರವನ್ನ, ಒಂದು ಹುಡುಗಿಯನ್ನ ಹುಡುಕೊಡು, ನಾನು ಮದ್ವೆ ಮಾಡ್ಕೋತೀನಿ, ಆಮೇಲೆ ನಾನು ನಿನ್ನ ಪಾದಕ್ಕೆ ಶರಣಾಗ್ತೀನಿ ಅಂತ ಇಲ್ಲಿ ಹೇಳ್ತಾನೆ. ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ನಿನ್ನ ಪತ್ನಿಯಾಗುವ ದೇವಹೂತಿಯ ಮೂಲಕ ನಿನಗೆ 9 ಜನ ಪುತ್ರಿಯರು ಹುಟ್ಟುವರು. ಮೊದಲು ನಿನಗೆ 9 ಜನ ಹೆಣ್ಮಕ್ಳು ಹುಟ್ಟುತ್ತಾರೆ, ಆಮೇಲೆ ನಾನೇ ನಿಮ್ಮ ಮಗನಾಗಿ ಹುಟ್ತೀನಿ ಅಂತ ಭರವಸೆಯನ್ನ ಕರ್ದಮ ಮುನಿಗೆ ಭಗವಂತ ಇಲ್ಲಿ ಕೊಡ್ತಾ ಇದ್ದಾನೆ. ಈಗ ಭಗವಂತ ಹೇಗೆ ಹೇಳಿದ್ನೋ ಅದೇ ರೀತಿ ಸ್ವಯಂಭುವ ಮನು ಮತ್ತೆ ಶತರೂಪ ಮತ್ತೆ ದೇವಹೂತಿ ಜೊತೆಗೆ ಕರ್ದಮ ಮುನಿಯನ್ನ ನೋಡೋದಕ್ಕೆ ಬರ್ತಾರೆ. ಬಂದಾಗ ಕರ್ದಮ ಮುನಿ ಒಂದು ಹಳೆಯ ಬಟ್ಟೆ ಹಾಕೊಂಡಿರ್ತಾನೆ. ಅವ್ನು ಋಷಿ ಅಲ್ವಾ, ಅವನು ಎಲ್ಲವನ್ನ ತ್ಯಾಗ ಮಾಡಿರೋನು, ಆದ್ರೆ ಅವನ ಮುಖದಲ್ಲಿ ತುಂಬಾ ತೇಜಸ್ಸು ಕಾಣ್ತಾ ಇರುತ್ತೆ. ಆಗ ಸ್ವಯಂಭುವಮ್ಮನು, ನನ್ನ ಮಗಳಿಗೆ ಇವನೇ ತಕ್ಕವರ ಅಂತ ಹೇಳ್ಬಿಟ್ಟು ಅವನಿಗೆ ಎಲ್ಲರೂ ಒಪ್ಪಿ ಅವನಿಗೆ ಮದ್ವೆಯನ್ನ ಮಾಡ್ತಾರೆ. ಯಾರಿಗೆ? ಕರ್ದಮ ಮುನಿಗೆ ದೇವಹೂತಿಯನ್ನ ಕೊಟ್ಟು ಮದ್ವೆಯನ್ನ ಮಾಡ್ತಾರೆ. ನೋಡಿ ಇಲ್ಲಿ ದೇವಹೂತಿ, ಆ ದೇವಹೂತಿಯು ಕೂಡ ಏನ್ ಮಾಡ್ತಾಳೆ, ಭಗವಂತನಿಗೆ, ಕರ್ದಮ ಮುನಿಗೆ ತುಂಬಾ ಚೆನ್ನಾಗಿ ಸೇವೆಯನ್ನ ಮಾಡ್ತಾಳೆ. ನಾನು ಒಬ್ಳು ರಾಜಕುಮಾರಿ ಅನ್ನೋದನ್ನೇ ಅವಳು ಮರೆತು ಅವಳು ತುಂಬಾ ಅಚ್ಚುಕಟ್ಟಾಗಿ ಅವನ ಗಂಡನ ಸೇವೆಯನ್ನ ಮಾಡ್ತಾಳೆ.
ಅವಳು ಏನ್ ಮಾಡ್ತಾಳೆ, ಪತಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ದ ದೇವಾಹುತಿಯು ಅವನನ್ನು ದೈವಕ್ಕಿಂತ ಶ್ರೇಷ್ಠನೆಂದು ಭಾವಿಸಿ ನೋಡಿಕೊಳ್ಳುತ್ತಿದ್ದಳು. ಬಹಳ ಕಾಲ ಪತಿಯ ಸೇವೆ ಮಾಡುತ್ತಿದ್ದ ಅವಳು ಧಾರ್ಮಿಕ ಆಚರಣೆಗಳ ಕಾರಣವಾಗಿ ದಿನೇ ದಿನೇ ಕೃಶಳು ದುರ್ಬಲಳು ಆಗಿದ್ದಳು. ಅಂತಂದ್ರೆ ಸ್ವಲ್ಪ ದಿನ ಅವಳು ಏನಾಗುತ್ತೆ, ಆಮೇಲೆ ಕರ್ದಮನಿಗೆ ಸೇವೆ ಮಾಡ್ತಾ ಮಾಡ್ತಾ ತನ್ನ ಬಗ್ಗೆ ತಾನು ಗಮನ ಕೊಟ್ಕೊಳ್ಳೋದನ್ನ ಅವಳು ಕಡಿಮೆ ಮಾಡ್ತಾಳೆ. ಪತಿಯ ಭಕ್ತಿ ಸೇವೆಯಲ್ಲಿ ತಾನು ನೆರವಾಗ್ತಾ ಇರ್ತಾಳೆ. ಇದೆಲ್ಲ ಆದ್ಮೇಲೆ ಸ್ವಲ್ಪ ದಿನ ತುಂಬಾ ಸಮಯ ಆ ರೀತಿ ಮಾಡ್ತಾಳೆ. ಆಮೇಲೆ ಒಂದಿನ ಕರ್ದಮನಲ್ಲಿ ಅವಳು ಕೇಳ್ತಾಳೆ, ಏನಂತ ಕೇಳ್ತಾಳೆ, ಶ್ರೇಷ್ಠವಾದ ಪತಿಯುಳ್ಳ ಸ್ತ್ರೀಗೆ ಮಕ್ಕಳೇ ಮಹಾಭಾಗ್ಯ, ಹಾಗಾಗಿ ನನಗೆ ಮಕ್ಕಳ ಭಾಗ್ಯವನ್ನ ಕರುಣಿಸಿ ಆಗ ಅಂತ ಕೇಳ್ತಾಳೆ. ಆಮೇಲೆ ಅವನು ಆಯ್ತು ಅಂತ ಒಪ್ಕೋತಾನೆ. ಹಾಗಾದ್ರೆ ನನಗೊಂದು ಶ್ರೇಷ್ಠವಾದ, ಒಂದು ಶ್ರೇಷ್ಠ ಅಲ್ಲ, ಒಂದು ಸಾಮಾನ್ಯ ಒಂದು ಗೃಹವೊಂದನ್ನ ನಿರ್ಮಿಸಿಕೊಡಿ, ಒಂದು ಮನೆಯನ್ನ ನಿರ್ಮಿಸಿಕೊಡಿ ಅಂತ ಅಂದ್ಬಿಟ್ಟು ಕರ್ದಮನಲ್ಲಿ ಅವಳು ಕೇಳ್ತಾ ಇದ್ದಾಳೆ. ಸರಿ, ಕರ್ದಮನಿಗೆ ಗೊತ್ತಾಗುತ್ತೆ. ಆಯ್ತು ಅಂತ ಅಂದ್ಬಿಟ್ಟು ಒಂದು ಶ್ರೇಷ್ಠ ಭವನವನ್ನ ಇಲ್ಲಿ ನಿರ್ಮಿಸಿ ಕೊಡ್ತಾನೆ. ಕಾಣಿಸ್ತಾ ಇದೆಯಾ ಇಲ್ಲಿ? ಹರೇ ಕೃಷ್ಣ. ಈ ಭವನದ ಈ ಭವನ ಹೇಗಿರುತ್ತೆ ಗೊತ್ತಾ? ಇದು ವಿಶೇಷವಾಗಿರುತ್ತೆ. ಇದರಲ್ಲಿ ಎಲ್ಲ ಪೀಠೋಪಕರಣಗಳು ಇರುತ್ತೆ. ಆಮೇಲೆ ಈ ಕಂಬಗಳು, ಪಿಲ್ಲರ್ಸ್ ಎಲ್ಲ ಅದು ರತ್ನ ಮುತ್ತುಗಳಿಂದ ಮಾಡಿರ್ತಾರೆ, ವಜ್ರ ವೈಡೂರ್ಯ ಎಲ್ಲ ಇರುತ್ತೆ. ಮತ್ತೆ ಇದರಲ್ಲಿ ಐಶ್ವರ್ಯ ಏನಿರುತ್ತೆ ಅದು ದಿನೇ ದಿನೇ ಹುಕ್ಕುತ್ತಾ ಇರುತ್ತೆ, ದಿನೇ ಹೆಚ್ಚಾಗ್ತಾ ಇರುತ್ತೆ. ಆಮೇಲೆ ಈ ಒಂದು ಭವನವನ್ನ ಎಲ್ಲಿಗೆ ಬೇಕಾದ್ರೂ, ವಿಶ್ವದ ಸೃಷ್ಟಿಯಲ್ಲಿ ಎಲ್ಲಿ ಬೇಕಾದ್ರೂ ಇದನ್ನ ತಗೊಂಡೋಗಿ ಇಡಬಹುದು, ಅಂತಹ ಭವನವನ್ನ ನಿರ್ಮಿಸಿ ಕೊಡ್ತಾನೆ ಯಾರು? ಕರ್ದಮ ಮುನಿ. ಏಕೆಂದ್ರೆ ಅವನು ಅಷ್ಟಾಂಗ ಯೋಗವನ್ನ ಮಾಡಿರ್ತಾನೆ. ಅಷ್ಟಾಂಗ ಯೋಗ ಮಾಡಿದಾಗ ಏನಾಗುತ್ತೆ, ಪ್ರತ್ಯಾಹಾರ ನಾವು ಮಾಡಿದ್ಮೇಲೆ ಅಷ್ಟಸಿದ್ಧಿಗಳು ಸಿಗ್ತಾ ಹೋಗುತ್ತೆ. ಅಣಿಮ, ಮಹಿಮ, ಲಗಿಮ, ಗರಿಮ, ಈಶಾನ್ಯ, ಪ್ರಾಕಾಮ್ಯ, ಪ್ರಾಪ್ತಿ, ಈ ತರ ಅದೆಲ್ಲ ಸಿಕ್ಕಿದಾಗ ಅದಕ್ಕೇನ್ ಮಾಡ್ಬೇಕು, ಅಷ್ಟಾಂಗ ಯೋಗ ಅಭ್ಯಾಸ ಮಾಡೋದಕ್ಕೂ ಮೊದಲು ನಾವು ನಿಷ್ಕಾಮ ಕರ್ಮವನ್ನ ಅಭ್ಯಾಸ ಮಾಡ್ಬೇಕು. ನಾವು ನಿಷ್ಕಾಮ ಕರ್ಮವನ್ನ ಮಾಡಿ ಈ ಅಭ್ಯಾಸ ಮಾಡೋದ್ರಿಂದ ನಮ್ಗೆ ಯಾವುದೇ ಸಿದ್ಧಿ ಸಿಕ್ಕಿದ್ರು ಕೂಡ ಅದು ಭಗವಂತನ ಸೇವೆಗೆ ತೊಡಗಿಸ್ತೀವಿ. ಇಲ್ಲಾಂದ್ರೆ ನಾವು ಪ್ರಯಾಗ್ರಾಜಲ್ಲೆಲ್ಲ ನೋಡ್ತಾ ಇದ್ವಿ ಅಲ್ವಾ, ಹಾವನ್ನೆಲ್ಲ ಸುತ್ಕೊಂಡು ಕೂತ್ಕೊಳ್ಳೋದು, ಬೆಂಕಿ ಮೇಲೆಲ್ಲ ನಿಂತ್ಕೊಳ್ಳೋದು, ಇದು ಬರೀ ಜನರ ಪ್ರಚಾರಕ್ಕಾಗಿ ಮಾಡೋಂಥದ್ದಾಗ್ಬಿಡುತ್ತೆ, ನಮ್ಮ ಸಮಯ ವ್ಯರ್ಥ ಆಗುತ್ತೆ. ಹಾಗಾಗಿ ಅಷ್ಟಾಂಗ ಯೋಗ ಅಭ್ಯಾಸ ಮಾಡೋದಕ್ಕೂ ಮೊದಲು ನಾವು ನಿಷ್ಕಾಮ ಕರ್ಮವನ್ನ ಮಾಡಬೇಕು. ಇಲ್ಲಿ ಕರ್ದಮ ಮುನಿ ಕೂಡ ಭಗವಂತನಿಗೋಸ್ಕರ, ಭಗವಂತನ ಇಚ್ಛೆಯು ಕೂಡ ಅದೇ ಆಗಿರುತ್ತೆ. ಹಾಗಾಗಿ ಇಲ್ಲಿ ಒಂದು ಸೌಧವನ್ನ ನಿರ್ಮಿಸಿ ಕೊಟ್ಟಿದ್ದಾನೆ. ನಿರ್ಮಿಸಿ ಕೊಟ್ಟದ್ಮೇಲೆ ಈಗ ಅವಳಿಗೆ ಸ್ವಲ್ಪ ಬೇಜಾರಾಗ್ತಾ ಇದೆ. ನಾನು ಇಷ್ಟೊಂದು ತುಂಬಾ ಚೆನ್ನಾಗಿಲ್ಲ, ಮೊದ್ಲು ತರ ರಾಜಕುಮಾರಿ ತರ ಇಲ್ಲ, ತುಂಬಾ ಕೆಟ್ಟದಾಗಿದ್ದೀನಿ ಅಂತ ಅವಳ ಮನಸ್ಸಲ್ಲಿ ಅವಳಿಗೆ ಬೇಜಾರಾಗುತ್ತೆ. ಅದು ಕೂಡ ಕರ್ದಮ ಮುನಿಗೆ ಗೊತ್ತಾಗುತ್ತೆ. ಕರ್ದಮ ಮುನಿಗೆ ಗೊತ್ತಾದ್ಮೇಲೆ ಏನ್ ಮಾಡ್ತಾನೆ, ಆಯ್ತು ನೀನು ಏನು ಬೇಜಾರು ಮಾಡ್ಕೋಬೇಡ, ಇಲ್ಲಿ ಬಿಂದು ಸರೋವರ ಇದೆ, ಈ ಸರೋವರಕ್ಕೆ ಹೋಗಿ ನೀನು ಸ್ನಾನ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಅವಳು ಬಿಂದು ಸರೋವರ, ಸರಸ್ವತಿ ನದಿ, ಇದು ಭಗವಂತನೇ ಸೃಷ್ಟಿ ಮಾಡಿರುವಂತಹ ನದಿ, ಅಲ್ಲಿಗೆ ಧುಮುಕ್ತಾಳೆ. ಧುಮುಕಿದ್ರೆ ಅಲ್ಲಿ ಸಾವಿರಾರು ಕಿಶೋರಿಯರು ನಿನ್ನ ಸೇವೆ ಮಾಡೋದಕ್ಕೆ ನಾವು ಬಂದಿದೀವಿ ಅಂತ ಕಾಣಿಸ್ಕೋತಾರೆ. ಮತ್ತೆ ಅವರೆಲ್ಲರೂ ಕೂಡ ಅವಳಿಗೆ ಸ್ನಾನವನ್ನ ಮಾಡಿಸಿ, ಅವಳಿಗೆ ಪೀತಾಂಬರವನ್ನ ತುಡಿಸಿ, ಎಲ್ಲ ಒಡವೆ ಐಶ್ವರ್ಯಗಳನ್ನ ಹಾಕಿ ಅವಳನ್ನ ರೆಡಿ ಮಾಡ್ತಾರೆ. ಇದಾದ್ಮೇಲೆ ಅವನು ಆ ಭವನದಲ್ಲಿ ಅವರಿಬ್ರು ಹೋಗ್ತಾರೆ. ಮತ್ತೆ ಅಲ್ಲಿ 9 ಜನ ಪುತ್ರಿಯರು ಕೂಡ ಆಗ್ತಾರೆ. ಮತ್ತೆ ಕಪಿಲ ದೇವ ಕೂಡ ಹುಟ್ಟುತ್ತಾನೆ. ಅದು ಯಾವ್ದ್ರಲ್ಲಿದೆ ಅಂದ್ರೆ ಸ್ಕಂದ 3 ಅಧ್ಯಾಯ 24 ಶ್ಲೋಕ 6ರಲ್ಲಿದೆ. ತಸ್ಯಾಹಂ ಭೂತಿತೆ ಕಾಲೇ ಭಗವಾನ್ ಮಧುಸೂದನಃ ಕಾರ್ದಮಃ ವೀರ್ಯಂ ಪೊನ್ನೋ ಜಿಜ್ಜೇಗ್ನಿರಿವ ದಾರುಣಿ. ದೇವೋತ್ತಮ ಪರಮ ಪುರುಷನು ಎಷ್ಟೋ ವರ್ಷಗಳಾದ ಮೇಲೆ ಕರ್ದಮನ ವೀರ್ಯದಲ್ಲಿ ಪ್ರವೇಶಿಸಿ ಯಜ್ಞದಲ್ಲಿ ಸೌದೆಯಿಂದ ಬೆಂಕಿ ಹೊರಬರುವ ಹಾಗೆ ದೇವಹೂತಿಯ ಗರ್ಭದಲ್ಲಿ ಆವಿರ್ಭವಿಸಿದನು. ಈಗ ಕರ್ದಮ ಮುನಿ ದೇವಹೂತಿಯ ಗರ್ಭದಲ್ಲಿ ಹುಟ್ಟುತ್ತಾ ಇದ್ದಾನೆ. ಈಗ ದೇವಹೂತಿಗೂ ಕೂಡ ಸಂತೋಷ ಆಗಿದೆ. ಈಗ ಕರ್ದಮ ಮುನಿ ಯಾವ್ದು ಒಂದು ಆಲದ ಎಲೆ ಇರುತ್ತಲ್ವಾ, ಆ ಆಲದ ಮೇಲೆ ಮಲಗಿದಾನೆ. ಈಗ ದೇವಹೂತಿ ಏನ್ ಹೇಳ್ತಾ ಇದ್ದಾಳೆ, ನೀನು ಅಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆಗಿದ್ರು ಕೂಡ ಈ ಸಣ್ಣ ಆಲದ ಎಲೆಯ ಮೇಲೆ ನೀನ್ ಹೀಗ್ ಮಲಗಿದ್ಯಾ ಅಂದ್ಮೇಲೆ ನನ್ನ ಗರ್ಭದಲ್ಲಿ ನೀನು ಇರೋದಕ್ಕೆ ಸಾಧ್ಯ ಇಲ್ವಾ? ನೀನು ಏನ್ ಬೇಕಾದ್ರೂ ನೀನು ಮಾಡಬಹುದು. ಹೇಗೆ ಅಂತಂದ್ರೆ ಹಿರಣ್ಯಕಶಿಪುಗೆ ಕಂಬದಿಂದ ಬರ್ತಾನೆ ಭಗವಂತ ಅಲ್ವಾ, ಹಾಗೆ ಬ್ರಹ್ಮನ ಮೂಗಿನಿಂದ ವರಾಹ ಸ್ವಾಮಿಯಾಗಿ ಬರ್ತಾನೆ. ಹಾಗಾಗಿ ನಿನ್ನಿಂದ ಎಲ್ಲವೂ ಸಾಧ್ಯ ಇದೆ. ಹಾಗಾಗಿ ನೀನು ನನ್ನ ಗರ್ಭದಿಂದ ಬಂದಿದ್ಯಾ, ಅಲ್ಲಿಗೆ ನಾನು ಎಷ್ಟು ಜನ್ಮದ ಪುಣ್ಯವನ್ನ ಮಾಡಿದ್ದೇನೋ ಅಂತ ಅಂದ್ಬಿಟ್ಟು ಅವಳು ಭಗವಂತನಿಗೆ ಇಲ್ಲಿ ದೇವಹೂತಿ ಕೃಷ್ಣನಿಗೆ ಇಲ್ಲಿ ಹೇಳ್ತಾ ಇದ್ದಾಳೆ.
ಇದಾದ್ಮೇಲೆ ಈಗ ಬ್ರಹ್ಮನಿಗೂ ಕೂಡ ಗೊತ್ತಾಗುತ್ತೆ. ಬ್ರಹ್ಮ ಏನ್ ಮಾಡ್ತಾನೆ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ತಾನು ಮತ್ತೆ ಸರಸ್ವತಿ ದೇವಿ ಎಲ್ಲರೂ ಅಲ್ಲಿ ನೋಡೋದಕ್ಕೆ ಬರ್ತಾ ಇದ್ದಾರೆ. ಈಗ ಬ್ರಹ್ಮನಿಗೆ ತುಂಬಾ ಖುಷಿಯಾಗಿದೆ. ಈಗ ಭಗವಂತ ಹುಟ್ಟಿದ ತಕ್ಷಣ ಏನಾಗಿದೆ, ದೇವತೆಗಳು ಆಕಾಶದಲ್ಲಿ 24 hours ಹೂಮಳೆಯನ್ನ ಹಾಕ್ತಾ ಇದ್ದಾರೆ. ಎಲ್ಲ ಕಡೆ ಹೂಮಳೆ, ಎಲ್ಲ ಪ್ರಕೃತಿ ತುಂಬಾ ಸುಂದರವಾಗಿದೆ. ಅಂತಹ ಪ್ರಕೃತಿಲಿ ಎಲ್ಲಾ ದಿಕ್ಕುಗಳು, ಎಲ್ಲಾ ಜಲಗಳು, ಪ್ರತಿಯೊಬ್ಬರ ಮನಸ್ಸು ಕೂಡ ಎಲ್ಲವೂ ಕೂಡ ಸಂತೋಷವಾಗಿದೆ ಮತ್ತೆ ತೃಪ್ತಿಯನ್ನ ಹೊಂದುತ್ತಾ ಇದೆ. ಈಗ ಬ್ರಹ್ಮ ಕೂಡ ಅಲ್ಲಿಗೆ ಬಂದಿದ್ದಾನೆ. ಬ್ರಹ್ಮ ಏನ್ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ನನ್ನ ಪ್ರಿಯ ಪುತ್ರ ಕರ್ದಮನೆ, ನನ್ನ ಉಪದೇಶಗಳನ್ನು ವಂಚನೆ ಇಲ್ಲದೆ ಯೋಗ್ಯವಾದ ಗೌರವದಿಂದ ಸಂಪೂರ್ಣವಾಗಿ ಸ್ವೀಕರಿಸಿರುವುದರಿಂದ ನನ್ನನ್ನು ಯೋಗ್ಯವಾಗಿ ಪೂಜಿಸಿರುವೆ. ನನ್ನಿಂದ ಏನೇನು ಉಪದೇಶಗಳನ್ನು ಪಡೆದಿರುವೆಯೋ ಅವನ್ನೆಲ್ಲ ಪಾಲನೆ ಮಾಡಿರುವೆ. ತನ್ಮೂಲಕ ನನ್ನನ್ನು ಗೌರವಿಸಿರುವೆ. ಈಗ ಬ್ರಹ್ಮನ್ಗೆ ಕೂಡ ಸಂತೋಷ ಆಗಿದೆ. ಏಕೆಂದ್ರೆ ತನ್ನ ಆಜ್ಞೆಯನ್ನು ಅವನು ಕರ್ದಮ ಮುನಿ ಪಾಲನೆ ಮಾಡಿದ್ದಾನೆ. ತಾನು ಏನೇನು ಹೇಳಿದಾನೆ ಅದನ್ನೆಲ್ಲವನ್ನ ಅವನು ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಸಂತೋಷ ಆಗಿದೆ. ಹಾಗಾದ್ರೆ ಇದರಿಂದ ನಾವೇನ್ ಕಲ್ತ್ಕೋಬೇಕು ಅಂತಂದ್ರೆ, ಒಬ್ಬ ಗುರು, ಒಬ್ಬ ತಂದೆ ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಇಂದು ಮುಂದೆ ನೋಡದೆ ಪಾಲನೆಯನ್ನ ಮಾಡ್ಬೇಕು. ಯಾಕೆಂದ್ರೆ ನಮ್ಗೆ ಮೊದಲನೆಯ ಜನ್ಮ ಕೊಡೋಂಥವನು ತಂದೆ, ಎರಡನೆಯ ಜನ್ಮ ಕೊಡೋಂಥವನು ಗುರು. ಹಾಗಾಗಿ ಅವ್ರು ಹೇಳಿದಕ್ಕೆ ನಾವು ಯಾವುದೇ ಒಂದು ವಿರೋಧವನ್ನ ಮಾಡದೇನೆ ಅವ್ರು ಹೇಳಿದನ್ನ ನಾವು ಪಾಲನೆಯನ್ನ ಮಾಡ್ಬೇಕಾಗುತ್ತೆ. ಈಗ ಅಲ್ಲಿಗೆ ಬಂದಂತ ಬ್ರಹ್ಮ ಏನ್ ಹೇಳ್ತಾನೆ, ನಿನ್ಗೆ 9 ಜನ ಪುತ್ರಿಯರಿದಾರಲ್ವಾ ಕರ್ದಮ, ಆ 9 ಜನ ಪುತ್ರಿಯರನ್ನ ನೀನು 9 ಜನ ಋಷಿಗಳಿಗೆ, ಅದೇ ಭಗವಂತನ ಬ್ರಹ್ಮನಿಂದ ಸೃಷ್ಟಿ ಆದ್ರಲ್ಲ, ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ಯ, ಪುಲಹ, ಕೃತು, ಭೃಗು, ದಕ್ಷ, ಇವ್ರಿಗೆ ಕೊಟ್ಟು ಮದುವೆ ಮಾಡು. 10 ಜನ ಇರ್ತಾರೆ, 10 ಜನದಲ್ಲಿ ನಾರದ್ರು ಮದ್ವೆ ಆಗೋದಿಲ್ಲ ಅಲ್ವ, ಈ 9 ಜನರಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾನೆ. ಹಾಗಾಗಿ ಕರ್ದಮನು ಕೂಡ ಅದೇ ರೀತಿಯಲ್ಲಿ ಮಾಡ್ತಾನೆ. ಈಗ ಭಗವಂತ ಹುಟ್ಟಿದಾನೆ, ಕಪಿಲ, ಅವನು ದೊಡ್ಡವನ್ ಕೂಡ ಆಗಿದ್ದಾನೆ. ಈಗ ದೊಡ್ಡವನಾದ್ಮೇಲೆ ಏನ್ ಮಾಡ್ತಾ ಇದ್ದಾನೆ, ಈಗ ಕರ್ದಮ ಹೋಗ್ಬೇಕು, ಮನೆ ಬಿಟ್ಟು ಅವನು ಹೋಗ್ಬೇಕು. ಯಾಕೆಂದ್ರೆ ಅವನಿಗೆ ವಯಸ್ಸಾಗಿದೆ. ಈಗ ನಾನು ಸಾಧನೆ ಮಾಡ್ಬೇಕು. ಈಗ ನಾವ್ ಅನ್ಕೋಬಹುದು ಮನೆಯಲ್ಲೇ ಭಗವಂತ ಇದ್ದಾನೆ, ಆದ್ರೆ ಯಾಕೆ ಈ ಕರ್ದಮ ಹೋಗ್ತಾ ಇದ್ದಾನೆ ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನು 50 ವರ್ಷ ತನಕ ತಮ್ಮ ಜೀವನವನ್ನ ಸಂಸಾರದಲ್ಲಿ ಕಳಿಬೇಕು. 50 ವರ್ಷ ಆದ್ಮೇಲೆ ಅವರು ಈ ಒಂದು ಆಧ್ಯಾತ್ಮಿಕಕ್ಕೆ ತಮ್ಮ ಒಂದು ಜೀವನವನ್ನ ಮುಡುಪಾಗಿಡ್ಬೇಕು. ಈಗ ನಮ್ಗೆ ಇದು ಭಾಗವತದಲ್ಲಿ ನೋಡ್ತೀವಿ, ಧೃತರಾಷ್ಟ್ರ ಕೂಡ ಅರಮನೆಯಲ್ಲಿ ಅವನ ಮಕ್ಕಳು ಎಲ್ಲರೂ ಕೂಡ ಸತ್ತೋಗಿದ್ರು ಕೂಡ ಅರಮನೆಯಲ್ಲೇ ಉಳ್ಕೋತಾನೆ. ಯಾಕಿದ್ರೆ ಎಲ್ಲಾ ಸೌಕರ್ಯ ಸಿಗ್ತಾ ಇದೆ ಅಂತಂದ್ಬಿಟ್ಟು. ಆಗ ವಿದುರ ಬಂದು ಎಚ್ಚರಿಸ್ತಾನೆ, ನೀನ್ ಮಾಡ್ತಾ ಇರೋದು ತಪ್ಪು, ಇಲ್ಲಿ ಎಲ್ಲಾ ಸೌಕರ್ಯ ಸಿಗ್ತಾ ಇದೆ ಅಂತ ನೀನು ಉಳ್ಕೋಬಾರ್ದು, 50 ವರ್ಷ ಆದ್ಮೇಲೆ ನೀನು ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕು ಅಂತ ಹೇಳಿದಾಗ ಅವನು ಕೂಡ ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡಿ ಕೊನೆಗೆ ತನ್ನ ದೇಹವನ್ನ ತ್ಯಾಗ ಮಾಡ್ತಾನೆ. ಅದೇ ರೀತಿ ನಮ್ಮ ಕಲಿಕೆ ಏನು ಅಂತಂದ್ರೆ, 50 ವರ್ಷ ಆದ್ಮೇಲೆ ಸಾಧ್ಯವಾದಷ್ಟು ಈ ಐಹಿಕ ಬಂಧನದಿಂದ ಬಿಡುಗಡೆ ಅಂತಂದ್ರೆ, ಬಿಟ್ಟು ಕಾಡ್ಗೋಗಿ ಅಂತ ಹೇಳ್ತಾ ಇಲ್ಲ, ಮನೆಯಲ್ಲೇ ಇದ್ದು ಭಗವಂತನ ಭಕ್ತಿ ಸೇವೆಯನ್ನ ಹೆಚ್ಚು ಹೆಚ್ಚು ಮಾಡ್ಬೇಕಾಗುತ್ತೆ. ಆಗ ಹೇಳ್ಬಿಟ್ಟು ಈಗ ಕರ್ದಮ ಮುನಿ ಕಾಡಿಗೆ ಹೋಗ್ತಾ ಇದ್ದಾನೆ. ಈಗ ಏನಾಗುತ್ತೆ, ಈಗ ಭಗವಂತ ಪ್ರತ್ಯಕ್ಷ ಆದಾಗ ಅವನೇನ್ ಹೇಳ್ತಾ ಇದ್ದಾನೆ, ಕರ್ದಮ ಮುನಿ ಏನ್ ಹೇಳ್ತಾ ಇದ್ದಾನೆ, ನಮ್ಮಂತಹ ಗೃಹಸ್ಥರ ಉಪೇಕ್ಷೆಯನ್ನು ಲಕ್ಷಿಸದೆ ತನ್ನ ಭಕ್ತರನ್ನು ಪೋಷಿಸುವುದಕ್ಕಾಗಿ ನಮ್ಮ ಮನೆಗಳಲ್ಲಿ ನೀನು ಕಾಣಿಸ್ಕೊಂಡಿದ್ಯಾ. ನೀನು ಗೃಹಸ್ಥ ಅಂತಾನೂ ಬಿಟ್ಟಿಲ್ಲ. ಯಾಕೆಂದ್ರೆ ಗೃಹಸ್ಥರು ನಾವೇನು ಭಗವಂತನ ಸೇವೆ ಮಾಡಕ್ಕಾಗಲ್ಲ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ. ಇಲ್ಲ, ಗೃಹಸ್ಥರಿಗೆ ಭಗವಂತ ಹೆಚ್ಚಿನ ಒಂದು ಕೃಪೆಯನ್ನ ಕೊಡುವಂಥದ್ದು. ಯಾಕೆಂದ್ರೆ ಅವರು ಮನೆಯ ಒಂದು ವಾತಾವರಣವನ್ನು ನೋಡ್ಕೋಬೇಕು, ಭಗವಂತನ ಭಕ್ತಿ ಸೇವೆಯನ್ನ ಕೂಡ ಮಾಡ್ಬೇಕು. ಹಾಗಾಗಿ ನಾನು ಗೃಹಸ್ಥರಾಗಿದ್ರು ನೀನು ನನ್ನ ಮೇಲೆ ಹೆಚ್ಚು ಕರುಣೆ ತೋರಿ ನನ್ನ ಮನೆಗೆ ನೀನು ಮಗನಾಗಿ ಬಂದಿದ್ಯಾ ಅಂತ ಅವನು ಭಗವಂತನಿಗೆ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಮತ್ತೆ ಹೇಳ್ತಾನೆ, ನಾನೀಗ ಪಿತೃಋಣದಿಂದ ನಾನು ಮುಕ್ತನಾಗಿದ್ದೀನಿ, ನನ್ನ ಇಚ್ಛೆಗಳೆಲ್ಲ ಈಡೇರಿರೋದ್ರಿಂದ ನಾನೀಗ ಪರಿವ್ರಾಜಕ ಭಿಕ್ಷುಕ ವೃತ್ತಿಯನ್ನ ಸ್ವೀಕರಿಸೋದಕ್ಕೆ ನಾನು ಹೋಗ್ತೀನಿ. ಹಾಗಾಗಿ ನನ್ಗೆ ಇನ್ಯಾವುದೇ ಕುಟುಂಬದ ಯೋಚನೆ ಬೇಡ, ನಾನು ಹೊರಡ್ತೀನಿ, ನನಗೆ ಅನುಮತಿ ಕೊಡು ಅಂತ ಕೇಳ್ತಾ ಇದ್ದಾನೆ ಭಗವಂತನಲ್ಲಿ. ಪರಿವ್ರಾಜಕ ವೃತ್ತಿ ಅಂತ ಹೇಳಿದ್ರೆ ಬೇರೆ ಬೇರೆ ಊರುಗಳಿಗೆ ಹೋಗಿ ಭಿಕ್ಷಾಟನೆಯನ್ನ ಮಾಡ್ತಾ, ಭಿಕ್ಷಾಟನೆ ಅಂತ ಅಂದ್ರೆ ಆ ಒಂದು ಊರನ್ನ ಅವನು ಸ್ವಚ್ಛ ಮಾಡೋವಂಥದ್ದು, ಭಕ್ತಿಯನ್ನ ಹರಡುವಂಥದ್ದು, ಭಗವಂತನ ನಾಮಗಳನ್ನ ಹೇಳೋವಂಥದ್ದು, ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ನನ್ನ ನಾನು ಹೃದಯದಲ್ಲಿ ಇಟ್ಕೊಂಡು ಈ ಒಂದು ಸೇವೆಯನ್ನ ಮಾಡ್ತೀನಿ ಅಂದ್ಬಿಟ್ಟು ಕರ್ದಮ ಮುನಿ ಇಲ್ಲಿ ಹೊರಡ್ತಾ ಇದ್ದಾನೆ.
ಇದಾದ್ಮೇಲೆ ಈಗ ದೇವಹೂತಿಗೆ ಯಾರೋ 9 ಜನ ಮಕ್ಕಳನ್ನು ಅವಳು ಮದುವೆ ಮಾಡಿ ಕೊಟ್ಬಿಟ್ಲು, ಗಂಡನು ಕೂಡ ಪರಿವ್ರಾಜಕ ವೃತ್ತಿ ಮಾಡ್ತೀನಿ ಅಂತ ಹೋದ್ರು. ಆದ್ರೆ ಈಗ ಅವಳಿಗೆ ಈಗ ಕಪಿಲ ಮಹರ್ಷಿಗಳು ಮಾತ್ರ ಒಬ್ಬ ಮಗನಾಗಿ ಇದ್ದಾರೆ. ನಾವಿಲ್ಲಿ ಕಪಿಲ ಮಹರ್ಷಿಗಳು ಅಂತ ಹೇಳಿದಾಗ ಅಲ್ಲಿ ಇಬ್ರು ಕಪಿಲ ಮಹರ್ಷಿಗಳಿದ್ದಾರೆ. ಒಬ್ರು ಸಾಂಖ್ಯ ಯೋಗ, ಅವನು ಸಾಂಖ್ಯ ಯೋಗ ಅಂತಾನೆ ಹೇಳ್ತಾನೆ, ಆದ್ರೆ ಅವನು ನಾಸ್ತಿಕ. ಹಾಗಾಗಿ ನಾವು ಅಂಥವರ ಒಂದು ಬೋಧನೆಗಳನ್ನ ತಗೋಬಾರ್ದು. ಈ ಕಪಿಲ ಮುನಿ ಇವರು ಸಾಕ್ಷಾತ್ ಭಗವಂತ. ಹಾಗಾಗಿ ಇವ್ರು ಏನ್ ಹೇಳಿದಾರೆ ಇದನ್ನ ನಾವು ತಗೋಬೇಕು. ಈಗ ದೇವಹೂತಿ ಭಗವಂತನಲ್ಲಿ ಕೇಳ್ತಾ ಇದ್ದಾಳೆ. ಈಗ ಅವಳು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ಬೇಕು ನಾನು ಅಂತ ಅಂದ್ಬಿಟ್ಟು ಅವಳು ಮನ್ಸಿಗೆ ಬಂದಿದೆ. ಈಗ ಅವಳು ಏನ್ ಮಾಡ್ತಾ ಇದ್ದಾಳೆ, ಭಗವಂತನಲ್ಲಿ ಕೇಳ್ತಾ ಇದ್ದಾಳೆ. ಹಾಗಾದ್ರೆ ಮೊದ್ಲು ಕಪಿಲ ಮುನಿಗಳು ಯಾತಕ್ಕೋಸ್ಕರ ಬಂದ್ರು ಇಲ್ಲಿಗೆ, ಯಾತಕ್ಕೋಸ್ಕರ ಜನ್ಮ ತಾಳಿದ್ರು ಅಂದ್ರೆ ಈ ಸಾಂಖ್ಯ ಯೋಗವನ್ನ ಪ್ರತಿಪಾದನೆ ಮಾಡೋದಕ್ಕೋಸ್ಕರ. ಸಾಂಖ್ಯವು ವ್ಯಕ್ತಿಯನ್ನು ಭಕ್ತಿ ಸೇವೆಯಲ್ಲಿ ದೃಢವಾಗಿ ನೆಲೆ ನಿಲ್ಲಿಸುವ ಉದ್ದೇಶದಿಂದ ಕೂಡಿರುತ್ತೆ. ಹಾಗಾದ್ರೆ ಈ ಸಾಂಖ್ಯ ಅಂದ್ರೆ ಏನು? ಸಾಂಖ್ಯ ಅಂತ ಹೇಳಿದ್ರೆ ದೇಹ ಮತ್ತು ಆತ್ಮಗಳ ವಿಶ್ಲೇಷಣಾತ್ಮಕ ವರ್ಣನೆ. ದೇಹ ಅಂದ್ರೆ ಏನು, ಆತ್ಮ ಅಂದ್ರೆ ಏನು ಅನ್ನೋದನ್ನ ಇದು ನಮ್ಗೆ ತಿಳಿಸ್ಕೊಡುತ್ತೆ. ಹಾಗಾಗಿ ವ್ಯಕ್ತಿಯನ್ನ ಭಕ್ತಿ ಸೇವೆಯಲ್ಲಿ ದೃಢವಾಗಿ ನೆಲೆ ನಿಲ್ಲಿಸುವ ಉದ್ದೇಶದಿಂದ ಈ ಸಾಂಖ್ಯ ಯೋಗವನ್ನ ಭಗವಂತ ಇಲ್ಲಿ ಪ್ರತಿಪಾದಿಸ್ತಾ ಇದ್ದಾರೆ. ಅಂತಂದ್ರೆ ಏನು? ಹಂಗಂದ್ರೆ ಮೊದಲು ನಾವು ಮಾಡ್ಬೇಕಾಗಿರೋ ಕೆಲಸ ಏನು? ದೇವೋತ್ತಮ ಪರಮ ಪುರುಷನಿಗೆ ಶರಣಾಗುವುದು ಮತ್ತು ಭಕ್ತಿ ಸೇವೆಯಲ್ಲಿ ನಿರತನಾಗುವುದು. 2 ಕೆಲಸ ಇದು ಯಾವಾಗಲೂ ಪ್ರತಿಯೊಂದು ಜೀವಿಯೂ ಕೂಡ ಇದನ್ನ ಮಾಡ್ಲೇಬೇಕು. ಒಂದನೇದು ಭಗವಂತನಿಗೆ ಶರಣಾಗ್ಬೇಕು, 2ನೇದು ಭಗವಂತನಿಗೆ ಭಕ್ತಿ ಸೇವೆಯನ್ನ ಸಲ್ಲಿಸ್ಬೇಕು. ಇದು ನಿಜವಾದ ಜ್ಞಾನ, ನಿಜವಾದ ಮುಕ್ತಿ. ದೇವಹೂತಿ ಈಗ ಭಗವಂತನೇ ಎದುರುಗಡೆ ಕೂತಿರೋದ್ರಿಂದ ಭಗವಂತನಲ್ಲಿ ಈಗ ಅವಳಿಗೆ ಏನೇನಿದೆಯೋ ಪ್ರಶ್ನೆಗಳು ಎಲ್ಲವನ್ನ ಈಗ ಭಗವಂತನಲ್ಲಿ ಕೇಳ್ತಾ ಇದ್ದಾಳೆ. ಏನಂತ ಕೇಳ್ತಾ ಇದ್ದಾಳೆ? ನನ್ನ ಐಹಿಕ ಇಂದ್ರಿಯಗಳಿಂದುಂಟಾದ ಕ್ಷೋಭೆಯಿಂದ ನಾನು ತುಂಬಾ ದುಃಖಿತಳಾಗಿದ್ದೇನೆ. ಇಂದ್ರಿಯ ಕ್ಷೋಭೆಯ ಕಾರಣದಿಂದ ನಾನು ತಮಸ್ಸಿನ ಆಳಕ್ಕೆ ಇಳಿದಿದ್ದೇನೆ. ಯಾವಾಗ್ಲೂ ನಾವು ಭಕ್ತಿ ಸೇವೆಯನ್ನ ಮಾಡ್ಬೇಕು ಅಂತಂದ್ರೆ ಮೊದಲನೆಯ ಹಂತ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಡಬೇಕು. ಈಗ ಅದೇ ರೀತಿ ಇಲ್ಲೂ ಕೂಡ ನಾನು ಇದುವರೆಗೂ ನನ್ನ ಇಂದ್ರಿಯಗಳನ್ನ ನನ್ನ ಒಂದು ತೃಪ್ತಿಗೆ ಬಳಸ್ಕೊಂಡು ನಾನು ತಮಸ್ಸಿಗೆ ಇಳಿದ್ಬಿಟ್ಟಿದ್ದೀನಿ. ನಾನು ಏನ್ ಮಾಡ್ಬೇಕು ಅಂತ ಇಲ್ಲಿ ಭಗವಂತನನ್ನ ಅವಳು ಕೇಳ್ತಾ ಇದ್ದಾಳೆ. ಹಾಗಾದ್ರೆ ನಮ್ಮ ದೇಹ ಏನು? ನಮ್ಮ ದೇಹ ಸಚ್ಚಿದಾನಂದ ರೂಪ ಅಲ್ವಾ? ಭಗವಂತನಿಗೆ ಹೇಗೆ ಸಚ್ಚಿದಾನಂದ ರೂಪವೋ ಹಾಗೆ ನಮಗೂ ಸಚ್ಚಿದಾನಂದ ರೂಪ. ಆದ್ರೆ ಭಗವಂತನಷ್ಟು ಗುಣದಲ್ಲಿ ನಾವು ಸೇಮ್ ಇದೀವಿ. ಒಂದು ಸಮುದ್ರದ ನೀರು ಮತ್ತೆ ಒಂದು ತೊಟ್ಟು ನೀರು ನಾವು ಪರೀಕ್ಷೆ ಮಾಡಿದ್ರೆ 2 ಒಂದೇ ಇರುತ್ತೆ ಕ್ವಾಲಿಟಿಯಲ್ಲಿ, ಆದ್ರೆ ಕ್ವಾಂಟಿಟಿಯಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗಾಗಿ ನಾವು ಸಚ್ಚಿದಾನಂದ ರೂಪ ಆಗಿದ್ರು ಕೂಡ ಈ ಒಂದು ಭೌತಿಕವಾದ ಸಂಪರ್ಕದಿಂದ ಆ ಇಂದ್ರಿಯಗಳು ಕಲುಷಿತ ಆಗಿದೆ. ಆ ಇಂದ್ರಿಯಗಳು ಕಲುಷಿತವಾಗಿರೋ ಇಂದ್ರಿಯಗಳನ್ನ ನಾನು ಹೇಗೆ ಸರಿ ಮಾಡ್ಕೋಬೇಕು, ಹೇಗೆ ಅದನ್ನ ಶುದ್ಧಿ ಮಾಡ್ಕೋಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾಳೆ. ಆ ಇಂದ್ರಿಯಗಳನ್ನ ಸರ್ಪಗಳಿಗೂ ಕೂಡ ಹೋಲಿಸ್ತಾರೆ. ಯಾಕೆಂದ್ರೆ ಹಾವಿನಲ್ಲಿ ಹಲ್ಲಿದ್ರೆ ಮಾತ್ರ ವಿಷ, ಹಲ್ಲುಗಳನ್ನ ತೆಗೆದು ಬಿಟ್ರೆ ಅದರಿಂದ ಯಾವುದೇ ತೊಂದರೆ ಇಲ್ಲ. ಹಾಗಾಗಿ ಆ ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ತೊಡಗಿಸಿದಾಗ ಮಾತ್ರ ಇಂದ್ರಿಯಗಳು ಶುದ್ಧತೆಯನ್ನ ಪಡ್ಕೊಳ್ಳುತ್ತೆ. ಇನ್ನು 2ನೇ ಪ್ರಶ್ನೆ ಏನ್ ಕೇಳ್ತಾಳೆ? ಈ ಅಜ್ಞಾನದ ಪ್ರದೇಶದಿಂದ ಹೊರ ಹೋಗಲು ಭಗವಂತನಾದ ನೀನು ನನ್ನ ಏಕೈಕ ಸಾಧನವಾಗಿರುವೆ. ನಾನು ನಿನ್ನನ್ನ ಮಾತ್ರ ಕೇಳಬಹುದು. ಈ ಅಜ್ಞಾನವನ್ನ ಹೋಗ್ಲಾಡ್ಸೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ, ಇನ್ಯಾರಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ನೀನು ನನ್ನ ದಿವ್ಯ ಚಕ್ಷುಸಾಗಿರುವೆ. ಅದನ್ನು ನಿನ್ನ ಕರುಣೆಯಿಂದ ಜನ್ಮಾಂತರಗಳ ಬಳಿಕ ಪಡೆದಿದ್ದೇನೆ. ಈ ಒಂದು ಭಕ್ತಿ ಸೇವೆ ಏನ್ ಸಿಗ್ತಾ ಇದೆಯೋ ಇದು ಕೂಡ ನಮ್ಗೆ ತುಂಬಾ ಜನ್ಮಗಳ ನಂತರ ಸಿಗ್ತಾ ಇದೆ. ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಇದು ಕೂಡ ತುಂಬಾ ಜನ್ಮಗಳಾದ್ಮೇಲೆ ಈ ಒಂದು ಜ್ಞಾನ ಸಿಗ್ತಾ ಇರೋಂಥದ್ದು. ಅದನ್ನ ಇಲ್ಲಿ ಕೇಳ್ತಾ ಇದ್ದಾಳೆ ಭಗವಂತನಲ್ಲಿ. ಅಂದ್ರೆ ಇದನ್ನ ನಾವೇನಂತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇದು ಗುರು ಶಿಷ್ಯರ ಸಂಬಂಧವನ್ನ ಸೂಚಿಸುತ್ತೆ. ಅಂದ್ರೆ ಶಿಷ್ಯನನ್ನ ಇಲ್ಲಿ ಬದ್ಧಾತ್ಮನನ್ನ ಅಜ್ಞಾನದ ಅಂಧಕಾರದಲ್ಲಿ ಇಡಲಾಗಿದೆ. ಆದ್ದರಿಂದ ಅವನು ಐಹಿಕ ತೃಪ್ತಿಯ ಅಸ್ತಿತ್ವದಲ್ಲಿ ಸಿಲುಕಿರುತ್ತಾನೆ. ಈ ತೊಡಕಿನಿಂದ ಹೊರ ಹೋಗ್ಬೇಕು ಅಂತಂದ್ರೆ ತುಂಬಾ ಕಷ್ಟ. ಆದ್ರೆ ಯಾವ್ದ್ರಿಂದ ಸಾಧ್ಯ? ಅದು ನಮ್ಗೆ ಕಪಿಲ ಮುನಿಯಂತಹ ಒಬ್ಬರು ಗುರು ಸಿಕ್ಕರೆ ಮಾತ್ರ ಇದರಿಂದ ನಾವು ಆಚೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಬೇಡ್ಕೋಬೇಕು ಭಗವಂತನಲ್ಲಿ, ಕಪಿಲ ಮುನಿಯಂತಹ ಒಬ್ಬ ಗುರುವನ್ನ ಕೊಡು, ನನ್ನನ್ನು ಈ ಒಂದು ಅಜ್ಞಾನದ ಅಂಧಕಾರದಿಂದ ಮೇಲೆತ್ತು ಅಂತ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ಬೇಕಾಗುತ್ತೆ. ಇನ್ನು 3ನೇ ಪ್ರಶ್ನೆ ಏನ್ ಕೇಳ್ತಾಳೆ? ನೀನು ಸಕಲ ಜೀವಿಗಳಿಗೂ ಮೂಲನು, ಸರ್ವೋನ್ನತ ಪ್ರಭುವು ಆದ ದೇವೋತ್ತಮ ಪರಮ ಪುರುಷನಾಗಿರುವೆ. ವಿಶ್ವದ ಅಜ್ಞಾನದ ಕತ್ತಲೆಯನ್ನು ಚದುರಿಸಲಿಕ್ಕಾಗಿ ಸೂರ್ಯ ಕಿರಣಗಳನ್ನು ಪಸರಿಸಲು ನೀನು ಉದಯಿಸಿರುವೆ. 3ನೇ ಪ್ರಶ್ನೆ ಏನ್ ಅರ್ಥ ಹಂಗಂದ್ರೆ?
ಕಪಿಲ ಮುನಿಯು ಆಧ್ಯಾತ್ಮಿಕ ಜ್ಞಾನದ ಸೂರ್ಯನಾದ ಶ್ರೀಕೃಷ್ಣನ ನೇರ ವಿಸ್ತರಣೆ, ಭಗವಂತನ ವಿಸ್ತರಣೆಯವನು ಅಲ್ವಾ. ಹೇಗೆ ಸೂರ್ಯನು ವಿಶ್ವದ ಕತ್ತಲನ್ನು ಚದುರಿಸುವನೋ ಹಾಗೆ ದೇವೋತ್ತಮ ಪರಮ ಪುರುಷನು ದೇವೋತ್ತಮ ಪರಮ ಪುರುಷನ ಬೆಳಕು ಕೆಳಗೆ ಇಳಿದು ಬಂದಾಗ ಅದು ಒಮ್ಮೆಗೆ ಮಾಯೆಯ ಕತ್ತಲನ್ನು ಚದುರಿಸಿ ಬಿಡುತ್ತದೆ. ಎಂಥದೇ ಮಾಯೆ ಇದ್ರು, ಎಂಥದೇ ಕತ್ತಲೆ ಇದ್ರು, ಎಂತಹದೇ ಅಜ್ಞಾನ ಇದ್ರು, ಎಂತಹ ತಮೋಗುಣ ಇದ್ರು, ಅದು ಭಗವಂತ ಕೃಷ್ಣ ಎಂಬ ಭಗವಂತ ನಮ್ಮ ಬದುಕಿನಲ್ಲಿ ಬಂದ್ರೆ ಎಲ್ಲ ಅಜ್ಞಾನವು ಕೂಡ ನಾಶ ಆಗ್ತಾ ಹೋಗುತ್ತೆ. ಹೇಗೆ ಅಂದ್ರೆ ಬೆಳಗ್ಗೆ ಸೂರ್ಯ ಇರುವಾಗ ಕತ್ತಲಿಗೆ ಜಾಗ ಇಲ್ಲ ಅಲ್ವಾ. ಹಾಗಾಗಿ ಸೂರ್ಯನೆಂಬ ಕೃಷ್ಣನನ್ನ ನಮ್ಮ ಜೀವನಕ್ಕೆ ನಾವು ತಂದ್ಕೋಬೇಕಾಗುತ್ತೆ. ಹೇಗೆ ಅಂತಂದ್ರೆ ನಾವು ಕಣ್ಣುಗಳನ್ನ ನಮ್ಮ ಕತ್ಲೆ ಇರುವಾಗ ನಮ್ಮ ಕಣ್ಣುಗಳಿಂದಾನೇ ನಾವು ನಮ್ಮ ಕೈಗೆ ನಾವು ಕೈ ಮೇಲೆತ್ತೀವಿ ಅಂತಂದ್ರೂ ಆ ಕೈನ ನಾವು ನೋಡೋದಕ್ಕಾಗಲ್ಲ, ನಮ್ಮ ದೇಹವನ್ನೇ ನಾವು ನೋಡೋದಕ್ಕಾಗಲ್ಲ ಕತ್ಲೆಯಲ್ಲಿ. ಹಾಗಿರುವಾಗ ಸೂರ್ಯನ ಬೆಳಕು ಇಲ್ಲದೆ ಇದ್ರೆ ನಮ್ಮ ಕಣ್ಣುಗಳಿಗೂ ಸಹ ಅಲ್ಲಿ ಬೆಲೆ ಇಲ್ಲ. ಹಾಗಾಗಿ ನಾವು ಭಗವಂತನ ಭಕ್ತಿ ಸೇವೆಯನ್ನ ಹೆಚ್ಚು ಹೆಚ್ಚು ಮಾಡೋದ್ರಿಂದ ಮಾಯೆಗೆ ಶರಣಾಗೋದನ್ನ ನಾವು ತಪ್ಪಿಸ್ಬೋದು. ಒಂದು ನಮ್ಮ ಸಾಧನೆ ಇರಬೇಕು, ಇನ್ನೊಂದು ಭಗವಂತನ ಕೃಪೆ ಇರಬೇಕು. ನಮ್ಮ ಸಾಧನೆಗೆ ತಕ್ಕಂತೆ ಭಗವಂತನ ಕೃಪೆ ಇರುತ್ತೆ. ಈಗೆಲ್ಲ ನಾವು ದಾಮೋದರ ಅಷ್ಟಕವನ್ನ ಮಾಡ್ತಾ ಇದ್ದೀವಲ್ವಾ. ಯಶೋಧ ಮಾತೆ ಕೃಷ್ಣನನ್ನ ಕಟ್ಟಾಕೋದಿಕ್ಕೆ ಹಗ್ಗ ತಂದು ಕಟ್ತಾಳೆ 2 ಇಂಚ್ ತುಂಡಾಗ್ತಾ ಇರುತ್ತೆ, ಮತ್ತೆ ಎಲ್ಲಿಂದನೂ ತರ್ತಾಳೆ ಕಟ್ತಾಳೆ 2 ಇಂಚ್ ತುಂಡಾಗ್ತಾ ಇದೆ. ಆಗ ಯಾತಕ್ಕೆ ಅಂತ ನೋಡೋದಾದ್ರೆ ಅದ್ರ 2 ಇಂಚ್ ಯಾಕೆ ಅಂತಂದ್ರೆ 1 ಇಂಚು ನಮ್ಮ ಸಾಧನೆ ಇರಬೇಕು, 1 ಇಂಚೇನೋ ಭಗವಂತನ ಕೃಪೆ ಇರಬೇಕು. ಸಾಧನೆ ಎಷ್ಟು ಗಂಭೀರವಾಗಿ ಸೀರಿಯಸ್ ಆಗಿ ಮಾಡ್ತೀವೋ ಅಷ್ಟು ಭಗವಂತನ ಕೃಪೆ ನಮ್ಗೆ ಸಿಗ್ತಾ ಹೋಗುತ್ತೆ. 4ನೇ ಪ್ರಶ್ನೆ ಏನ್ ಕೇಳ್ತಾಳೆ, ನನ್ನ ಪ್ರಭುವೆ ನನ್ನ ಮಹಾಮೋಹವನ್ನು ಹೋಗಲಾಡಿಸಲು ದಯವಿಟ್ಟು ಅನುಗ್ರಹಿಸು. ನನ್ನ ಹುಸಿ ಅಹಂಕಾರದ ಭಾವನೆಯಿಂದಾಗಿ ನಿನ್ನ ಮಾಯೆಗೆ ಸಿಲುಕಿದ್ದೇನೆ ಮತ್ತು ನನ್ನನ್ನು ದೇಹ ಹಾಗೂ ತತ್ಪರಿಣಾಮವಾದ ಸಂಬಂಧಗಳೊಂದಿಗೆ ಗುರುತಿಸಿಕೊಂಡಿದ್ದೇನೆ. ನನಗೆ ಮಹಾಮೋಹ ಬಂದ್ಬಿಟ್ಟಿದೆ, ಅದನ್ನ ನೀನು ಹೋಗಲಾಡಿಸು ಅಂತ ಇಲ್ಲಿ ಕೇಳ್ತಾ ಇದ್ದಾಳೆ. ಅಂದ್ರೆ ಯಾವ ಕ್ಷಣದಲ್ಲಿ ಜೀವಿ ತನ್ನ ನೈಜತೆಯನ್ನ ಅಂತಂದ್ರೆ ಭಗವಂತನಿಗೆ ಶಾಶ್ವತ ದಾಸನಾಗಿರುವ ತನ್ನ ಸ್ವರೂಪವನ್ನ ಮರಿತಾನೋ, ಯಾವಾಗ ಇಂದ್ರಿಯ ತೃಪ್ತಿಯನ್ನ ಎಲ್ಲವನ್ನ ಭೋಗಿಸೋದಕ್ಕೆ ಪ್ರಯತ್ನ ಪಡ್ತಾನೋ ಆಗ ಅವನು ಮಾಯೆಗೆ ಶರಣಾಗ್ತಾನೆ. ಮಾಯೆಯು ಕೂಡ ಭಗವಂತ ಒಂದು ನೇಮಿಸಿರುವ ಒಂದು ದೇವತೆ. ಹಾಗಾಗಿ ಯಾವಾಗ ನಾವು ಭಗವಂತನಿಗೆ ಶರಣಾಗಲ್ವೋ ಆಗ ಮಾಯೆಯಿಂದ ಎಲ್ಲ ತೊಂದರೆಗಳನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಹೇಗೆ ಅಂತ ನಾವು ಯೋಚನೆ ಮಾಡೋದಾದ್ರೆ, ಈಗ ನಮ್ಗೆ ಏನು ಆಸೆ ಇದೆ ಅನ್ನೋದು ಭಗವಂತನಿಗೆ ಗೊತ್ತಾಗುತ್ತೆ ಅಲ್ವಾ. ಈಗ ನಮ್ಮ ಎದುರಿಗೆ ಒಂದು ಮಲ್ಲಿಗೆ ಹೂ ಇಟ್ಕೊಂಡಿದೀವಿ, ಮಲ್ಲಿಗೆ ಹೂ ಇಟ್ಕೊಂಡು ಆ ಮಲ್ಲಿಗೆ ಹೂವಿನ ಪರಿಮಳ ನಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ನಮ್ಮ ಹೃದಯದಲ್ಲಿರುವ ಭಗವಂತನಿಗೆ ನಮ್ಮ ಆಸೆ ಏನು ಅನ್ನೋದು ಗೊತ್ತಾಗುತ್ತೆ. ಈಗ ನಾವು ನಮ್ಗೆ ಈಗ ತುಂಬಾ ಮಾಂಸ ತಿನ್ಬೇಕು ಅನ್ನೋ ಆಸೆ ಇದೆ, ಭಗವಂತನು ಗೊತ್ತಾಗುತ್ತೆ, ಹೃದಯದಲ್ಲಿ ಇದಾನೆ ಅವನು ಆಯ್ತು ಹೋಗು ನೀನು ನಿನ್ನ ಆಸೆ ಪೂರೈಸ್ಕೋ, ಹುಲಿನೋ ಕರಡೆ ಹುಲಿನೋ ಸಿಂಹನೋ ಆಗಿ ಹುಟ್ಟು. ಅಥವಾ ನಾನು ಬಟ್ಟೆ ಮೈ ತುಂಬಾ ಬಟ್ಟೆ ಹಾಕೊಳ್ಳಲ್ಲ, ತುಂಡು ಬಟ್ಟೆ ಹಾಕೊಂಡು ತಿರುಗ್ತೀನಿ, ಆಯ್ತು ನೀನ್ ಇದಾಸೆ ಇದೆಯಾ ಪೂರೈಸ್ಕೋ, ಹೋಗು ಒಂದ್ ಮರನ ಗಿಡನೋ ಆಗು ಅಂತ ಹೇಳ್ತಾನೆ. ಅದೇ ರೀತಿ ನನ್ ತುಂಬಾ ನಿದ್ದೆ ಮಾಡ್ಬೇಕು ಅಂತ ಆಸೆ ಇದೆ, ಆಯ್ತು ಹೋಗು ನಿದ್ದೆ ಮಾಡ್ಬೇಕಾ, ಹೋಗ್ ಕರಡಿ ಆಗ್ಬಿಟ್ಟು ಅಂತ ಹೇಳ್ತಾನೆ. ಹಾಗಾಗಿ ನಮ್ಮ ಆಸೆಗಳು ಏನಿದೆಯೋ ಅದಕ್ಕೆ ತಕ್ಕಂತೆ ಭಗವಂತ ನಮ್ಗೆ ದೇಹಗಳನ್ನ ಕೊಡ್ತಾ ಇರ್ತಾನೆ. ಹಾಗಾಗಿ ಅದಕ್ಕೆ ತಕ್ಕಂತೆ ಆ ಮಾಯೆಯು ಕೂಡ ನಮ್ಮನ್ನ ಅವಳ ಒಂದು ಮಾಯೆಯ ಅಂಧಕಾರವನ್ನ ನಮ್ಮಲ್ಲಿ ತುಂಬ್ತಾ ಹೋಗ್ತಾಳೆ. ಇನ್ನು 5ನೆಯ ಪ್ರಶ್ನೆ ಏನು, ನಾನು ನಿನ್ನ ಪಾದಕಮಲಗಳನ್ನು ಆಶ್ರಯಿಸಿದ್ದೇನೆ, ಏಕೆಂದರೆ ಆಶ್ರಯಿಸಲು ನೀನೊಬ್ಬನೇ ತಕ್ಕ ವ್ಯಕ್ತಿ ಆಗಿದ್ದೀಯೇ. ಐಹಿಕ ಅಸ್ತಿತ್ವದ ಆಸಕ್ತಿಯನ್ನು ಕತ್ತರಿಸಲು ನೀನೊಬ್ಬನೇ ಸಮರ್ಥ. ನಾನು ನಿನ್ನಿಂದ ಪುರುಷ ಸ್ತ್ರೀಯರ ಹಾಗೂ ಚೈತನ್ಯ ಮತ್ತು ಜಡಗಳ ನಡುವಿನ ಸಂಬಂಧವನ್ನು ತಿಳಿಯಲಿಚ್ಛಿಸುವನು. ಇದನ್ನ ನಾವು 15ನೇ ಅಧ್ಯಾಯದಲ್ಲಿ ನೋಡ್ತೀವಲ್ವಾ. ಭಗವಂತ ಅಶ್ವತ್ಥ ವೃಕ್ಷಕ್ಕೆ ಈ ಒಂದು ನಮ್ಮ ಜೀವನವನ್ನ ಹೋಲಿಸಿ ಹೇಳ್ತಾನೆ ಅಲ್ವಾ. ಅದನ್ನ ಇಲ್ಲಿ ದೇವಹೂತಿಯು ಕೂಡ ಅದನ್ನ ಇಲ್ಲಿ ಕೇಳ್ತಾ ಇದ್ದಾಳೆ. ಅಂತಂದ್ರೆ ಸಾಂಖ್ಯ ಶಾಸ್ತ್ರ ಯಾವ್ದನ್ನ ವಿವರಿಸ್ತಾ ಇದೆ, ಪ್ರಕೃತಿ ಮತ್ತೆ ಪುರುಷರನ್ನ ವಿವರಿಸ್ತಾ ಇದೆ. ಇಲ್ಲಿ ಸಾಂಖ್ಯ ಅಂತ ಹೇಳಿದ್ರೆ ಇಲ್ಲಿ ಪುರುಷ ಅಂತಂದ್ರೆ ನಾವು ಮೊದಲು ಪುರುಷ ಅಂತಂದ್ರೆ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸ್ತ್ರೀ ಅಂತಂದ್ರೆ ಪ್ರಕೃತಿ ಅಥವಾ ನಿಸರ್ಗ. ಈ ಸ್ತ್ರೀ ಮತ್ತೆ ಪುರುಷರು ಇಬ್ರು ಕೂಡ ಪುರುಷರಾಗಿರ್ತಾರೆ. ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ ಅವನು ಪರಮ ಪುರುಷ, ಆದ್ರೆ ಈ ಸ್ತ್ರೀ ಮತ್ತೆ ಪುರುಷರು ಇಬ್ರು ಕೂಡ ಪುರುಷರು ಅಷ್ಟೇನೆ. ಐಹಿಕ ನಿಸರ್ಗವು ಪುರುಷರಿಂದ ಅಥವಾ ಜೀವಿಗಳಿಂದ ಶೋಷಿತವಾಗಿದೆ. ಪ್ರಕೃತಿ ಮತ್ತು ಪುರುಷರ ಸಂಬಂಧದ ಐಹಿಕ ಜಗತ್ತಿನ ತೊಡಕುಗಳನ್ನು ಐಹಿಕ ಜಂಜಾಟ ಅಂತ ಕರೀತಾರೆ.
ಅಂದ್ರೆ ಈ ಪುರುಷರು ಏನ್ ಮಾಡ್ತಾ ಇದಾರೆ, ಇಲ್ಲಿ ಸ್ತ್ರೀ ಆಗ್ಬೋದು ಪುರುಷ ಆಗ್ಬೋದು, ಇದು ಈ ಪ್ರಕೃತಿಯಲ್ಲಿ ಏನೇನು ಇದೆಯೋ ಅದೆಲ್ಲವನ್ನ ನಾನು ಭೋಗ್ಸೋದಕ್ಕೆ ಇರೋವಂಥದ್ದು, ನಾನು ಎಂಜಾಯ್ ಮಾಡೋದಕ್ಕೆ, ಇದೆಲ್ಲದಕ್ಕೂ ನಾನು ಒಡೆಯ ಅನ್ನುವಂತಹ ಒಂದು ಭಾವನೆ ಅವರಲ್ಲಿ ಬಂದ್ಬಿಡುತ್ತೆ. ಆಗ ಅವರು ಮಾಯೆಗೆ ಒಳಗಾಗ್ತಾರೆ. ಅಂತಂದ್ರೆ ಈಗ ಒಂದು ಮನುಷ್ಯ ಇಲ್ಲಿ ಏನಿದೆ ಎಲ್ಲ ನನಗೆ ಬೇಕು. ಇಬ್ರು ಅಣ್ಣ ತಮ್ಮದಿರಿರ್ತಾರೆ, ಇಬ್ರು ಈ ಆಸ್ತಿ ನಂದು, ಈ ಆಸ್ತಿ ನಂದು, ಈ ಮನೆ ನಂದು, ಈ ಮನೆ ನಂದು ಅಂತ ಕಚ್ಚಾಡುವಾಗ ಕೃಷ್ಣ ಏನ್ ಮಾಡ್ತಾನೆ? ಹರೇ ಕೃಷ್ಣ, ಕೃಷ್ಣ ನೋಡ್ತಾ ಇದ್ದಾನೆ ಅವರಿಬ್ರು ಜಗಳ ಆಡೋದನ್ನ. ಹೇಳ್ತೀರಾ? ಹರೇ ಕೃಷ್ಣ, ಕೇಳಿಸ್ಕೊತಾ ಇದ್ದೀರಾ? ಇಬ್ಬರಿಗೂ ಇಲ್ದಂಗ್ ಮಾಡ್ತಾನೆ ಮಾತಾಜಿ. ಅಲ್ಲ, ಇಬ್ಬರಿಗೂ ಇಲ್ದಂಗಲ್ಲ, ಎಲ್ಲ ನಂದೆ, ಆದ್ರೂ ಕೂಡ ಇವ್ರು ಯಾಕೆ ಕಚ್ಚಾಡ್ತಾ ಇದ್ದಾರೆ? ಸರಿ ಅಲ್ವಾ? ಸರಿ, ಆಯ್ತು, ಮನುಷ್ಯರೇನೋ ಮಾಡ್ತಾರೆ. ಈಗ ಬೀದಿ ನಾಯಿಗಳು, ಒಂದು ನಾಯಿ ಇನ್ನೊಂದು ನಾಯಿ ರೋಡ್ಗೆ ಏನಾದ್ರು ಬಂದ್ರೆ ಅದೇನ್ ಮಾಡುತ್ತೆ? ಬೊಗಳತ್ತೆ, ಅದ್ರ ಜೊತೆ ಜಗಳ ಆಡುತ್ತೆ. ಅದಕ್ಕೂ ಕೂಡ ನಂದು, ಈ ರಸ್ತೆ ನಂದು, ಈ ರೋಡ್ ನಂದು, ಇಲ್ಲಿಗೆ ಯಾರು ಬರಬಾರ್ದು ಅಲ್ವಾ? ಪ್ರಾಣಿಗಳಿಗೂ ಕೂಡ ಇದೆ. ಹಾಗಾಗಿ ಇದೆಲ್ಲ ಕೂಡ ಬಂಧನವನ್ನ ಸೃಷ್ಟಿ ಮಾಡುತ್ತೆ. ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಇವೆಲ್ಲವೂ ಕೂಡ ನಾನು ಬಂದಿರೋಂಥದ್ದು ಭಗವಂತನ ಒಂದು ಸೇವೆ ಮಾಡೋದಕ್ಕೆ ಅನ್ನುವಂತಹ ಭಾವನೆಯನ್ನ ಮನುಷ್ಯ ಇಟ್ಕೋಬೇಕು. ಆ ಮೂಲಕ ಭಗವಂತನ ಭಕ್ತಿ ಸೇವೆ ಮಾಡಬೇಕು ಅನ್ನೋದನ್ನ ಇಲ್ಲಿ ಕಪಿಲ ಮಹರ್ಷಿಗಳು ಹೇಳ್ತಾರೆ. ಹಾಗಾಗಿ ದೇವಹೂತಿ ಏನ್ ಹೇಳ್ತಾ ಇದ್ದಾಳೆ, ನೀನು ನನ್ನನ್ನ ಈ ಒಂದು ಬಂಧನದಿಂದ ಬಿಡುಗಡೆ ಮಾಡು, ನಾನು ನನ್ನದು ನನ್ನಿಂದಲೇ ಈ ಮೋಹವನ್ನ ತೆಗೆದಾಕು ಅಂತ ಇಲ್ಲಿ ಭಗವಂತನಲ್ಲಿ ಬೇಡ್ಕೋತಾ ಇದ್ದಾಳೆ. ಹಾಗಾದ್ರೆ ಭಗವಂತ ಏನು ಉತ್ತರ ಕೊಡ್ತಾನೆ ಇದಕ್ಕೆ ಅಂತಂದ್ರೆ, ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಜೀವಿಗಳ ಅಂತಿಮ ಲಾಭಕ್ಕಾಗಿ ಉದ್ದಿಷ್ಟವಾದ ಈ ಐಹಿಕ ಜಗತ್ತಿನ ಸುಖ ದುಃಖಗಳಿಂದ ವಿರಕ್ತಿಗೆ ಕಾರಣವಾಗುವ ಭಗವಂತ ಮತ್ತು ಪ್ರತ್ಯೇಗಾತ್ಮರಿಗೆ ಸಂಬಂಧಿಸಿದ ಯೋಗ ಪದ್ಧತಿಯು ಅತ್ಯುತ್ತಮವಾಗಿದೆ. ಹಾಗಾದ್ರೆ ನಾನು ಇದನ್ನೆಲ್ಲದ್ರಿಂದ ನಾನು ಬಿಡುಗಡೆ ಪಡ್ಕೋಬೇಕು ಅಂತಂದ್ರೇನು? ಯೋಗ ಪದ್ಧತಿ. ಯಾವ ಯೋಗ? ಯಾವ ಯೋಗವನ್ನ ಮಾಡಬೇಕು ಅಂತ ಹೇಳಿದ್ರೆ ಭಕ್ತಿ ಯೋಗವನ್ನ ಮಾಡಬೇಕು. ಕರ್ಮಯೋಗ ಇದೆ, ಜ್ಞಾನ ಯೋಗ ಇದೆ, ಅಷ್ಟಾಂಗ ಯೋಗ ಇದೆ, ಮತ್ತೆ ಭಕ್ತಿ ಯೋಗ. ನಾವು ಭಕ್ತಿ ಯೋಗವನ್ನ ಮಾಡಿದ್ರೆ ಕರ್ಮಯೋಗವನ್ನು ಮಾಡಿದಾಗ ಆಗುತ್ತೆ, ಜ್ಞಾನ ಯೋಗವನ್ನ ಮಾಡಿದಾಗ ಆಗುತ್ತೆ, ಮತ್ತೆ ಅಷ್ಟಾಂಗ ಯೋಗವನ್ನು ಮಾಡಿದಾಗ ಆಗುತ್ತೆ. ಎಲ್ಲ ಕೂಡ ಅದರಲ್ಲೇ ಸೇರ್ಕೊಳ್ಳುತ್ತೆ. ಹೇಗೆಂದ್ರೆ ಕರ್ಮಯೋಗ, ನಾವು ಯಾವುದೇ ಕೆಲಸ ಮಾಡಿದ್ರು ಎಲ್ಲ ಭಗವಂತನಿಗೆ ಅರ್ಪಣೆ ಮಾಡಿದಾಗ ಅದು ಕರ್ಮಯೋಗ ಆಗುತ್ತೆ. ಜ್ಞಾನ ಯೋಗದಲ್ಲಿ ನಮ್ಗೆ ದೇಹ ಆತ್ಮದ ಬಗ್ಗೆ ವಿವರಣೆ ಸಿಗ್ತಾ ಹೋಗುತ್ತೆ. ಈ ದೇಹ ಶಾಶ್ವತ ಅಲ್ಲ, ಆತ್ಮ ಮಾತ್ರ ಶಾಶ್ವತ ಅಂತ ಗೊತ್ತಾದಾಗ ನಾವೇನ್ ಮಾಡ್ತೀವಿ? ಈ ಐಹಿಕದಲ್ಲಿ ವಿರಕ್ತಿಯನ್ನ, ವೈರಾಗ್ಯವನ್ನ ತಾಳ್ತೀವಿ. ಅದಾದ್ಮೇಲೆ ಅಷ್ಟಾಂಗ ಯೋಗದ ಎಲ್ಲವೂ ಕೂಡ ಈಗ ನಾವು ನೋಡಿದ್ವಿ ಅಲ್ವಾ, ಎಲ್ಲವೂ ಕೂಡ ಈ ಭಕ್ತಿ ಯೋಗವನ್ನ ಮಾಡೋದ್ರಿಂದ ಸೇರ್ಕೊಳ್ಳುತ್ತೆ. ಹಾಗಾಗಿ ಭಗವಂತ ಭಕ್ತಿ ಯೋಗ ಎಲ್ಲ ಯೋಗಗಳಿಗಿಂತ ಶ್ರೇಷ್ಠ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಯಾವುದಾದರೊಂದು ಐಹಿಕ ಸುಖವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಎಲ್ಲರೂ ನಾವು ಒಂದೊಂದು ಸುಖ ಬೇಕೇ ಬೇಕು ಅಂತ ನಾವು ಒಂದು ಸುಖಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತೀವಿ ಅಲ್ವಾ? ಆದ್ರೆ ಯಾವುದೇ ಸುಖ ಇದ್ರೂ ಅದರಿಂದ ಒಂದು ದುಃಖ ಇದ್ದೇ ಇರುತ್ತೆ. ಹಾಗಾಗಿ ಯಾವುದೇ ಸಂತೋಷ, ಯಾವುದೇ ಆನಂದ ಪಡ್ಕೊಂಡ್ರು ಅದರಿಂದ ದುಃಖನೂ ಬರೋವಂಥದ್ದು. ಈಗ ಉದಾಹರಣೆಗೆ ನಾವು ಹಾಲು ಕುಡಿತೀವಿ, ಹಾಲು ಕುಡಿದಾಗ ನಮ್ಗೆ ಖುಷಿ ಆಗುತ್ತೆ. ಆದ್ರೆ ಹಾಲನ್ನ ಪಡ್ಕೋಬೇಕು ಅಂತಂದ್ರೆ ಒಂದು ಹಸು ಸಾಕ್ಬೇಕು. ಈಗೇನೋ ದುಡ್ಡು ಕೊಟ್ಟು ತಗೊಂಡ್ಬರ್ತೀರಾ ಹೊರಗಡೆ, ಆದ್ರೆ ಅಷ್ಟೊಂದು ಪ್ಯೂರಿಟಿ ಸಿಗೋದಿಲ್ಲ. ಆದ್ರೆ ನಾವು ಒಳ್ಳೆಯ ಒಂದು ಶುದ್ಧವಾದ ಹಾಲು ತಗೋಬೇಕು ಅಂದ್ರೆ ಹಸು ಕಟ್ಟಬೇಕು, ಹಸುವಿನ ಹಾಲು ಕರಿಬೇಕು, ಹಸುವಿಗೆ ಎಲ್ಲ ಕ್ಲೀನ್ ಮಾಡ್ಬೇಕು, ಎಲ್ಲ ಇರುತ್ತೆ ಅಲ್ವಾ? ಒಂದು ಹಾಲು ಕುಡಿತೀವಿ ಅಂತ ನಾವು ಸಂತೋಷ ಪಟ್ಟಾಗ ಅಲ್ಲಿ ಆ ಕೆಲಸಗಳು ಇರುತ್ತೆ. ಹಾಗಾಗಿ ನಾವು ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ಒಂದು ದೋಷ ಇರುತ್ತೆ. ಹಾಗಾಗಿ ನಾವು ಭಕ್ತಿ ಯೋಗವನ್ನ ಅಭ್ಯಾಸ ಮಾಡಬೇಕು ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಎರಡನೇದಾಗಿ ಭಗವಂತ ಏನ್ ಹೇಳ್ತಾನೆ ಅಂತಂದ್ರೆ, ಯೋಗ ಪದ್ಧತಿಯ ಉದ್ದೇಶವು ಎಲ್ಲ ಐಹಿಕ ಸುಖ, ಐಹಿಕ ದುಃಖಗಳನ್ನು ಕೊನೆಗಳಿಸುವುದೇ ಆಗಿದೆ. ಈ ಐಹಿಕದಲ್ಲಿ ಸುಖ ಸಿಕ್ಕಿದ್ರು ಯಾವುದೇ ಪ್ರಯೋಜನ ಇಲ್ಲ. ಸುಖ ಅನ್ನೋದು ಶಾಶ್ವತವಾಗಿ ಇರೋದಿಲ್ಲ, ಮತ್ತೆ ದುಃಖವೂ ಕೂಡ ಶಾಶ್ವತ ಅಲ್ಲ, ಎಲ್ಲವೂ ಕೂಡ ನಶ್ವರ. ಭಗವದ್ಗೀತೆಯಲ್ಲಿ ಕೃಷ್ಣನು ಬೋಧಿಸಿದಂತೆ ಅತ್ಯುತ್ತಮ ಯೋಗ ಎಂದರೆ ಅದು ಭಕ್ತಿ ಯೋಗ. ಭಕ್ತಿ ಯೋಗವನ್ನ ಅದನ್ನ ಅಭ್ಯಾಸ ಮಾಡಬೇಕು ಅಂತ ಭಗವಂತ ಇಲ್ಲಿ ತನ್ನ ತಾಯಿಗೆ ಹೇಳ್ತಾ ಇದ್ದಾರೆ. ಇನ್ನು ಮೂರನೇ ಪ್ರಶ್ನೆ ಉತ್ತರ ಏನ್ ಹೇಳ್ತಾ ಇದಾರೆ ಭಗವಂತ ಅಂದ್ರೆ, ಜೀವಿಯ ಪ್ರಜ್ಞೆಯು ಐಹಿಕ ತ್ರಿಗುಣಗಳಿಂದ ಆಕರ್ಷಿತವಾದ ಹಂತವನ್ನು ಬಂಧಾತ್ಮಕ ಜೀವನ ಎಂದು ಕರೆಯಲಾಗಿದೆ. ಎಲ್ಲಿ ತನಕ ನಾವು ಈ ಒಂದು ಐಹಿಕ ಜೀವನದಲ್ಲಿ ಆಕರ್ಷಣೆ ಇಟ್ಕೊಂಡಿರ್ತೀವೋ, ಇದರಲ್ಲೇ ಮುಳುಗೋಗಿರ್ತೀವೋ, ನಾನು ಮನೆ ಮಕ್ಕಳು ಇದರಲ್ಲೇ ಮುಳುಗೋಗಿರ್ತೀವೋ, ಇದು ನಮ್ಗೆ ಬಂಧನವನ್ನುಂಟು ಮಾಡುತ್ತೆ. ಆದ್ರೆ ಅದೇ ಪ್ರಜ್ಞೆಯನ್ನ ದೇವೋತ್ತಮ ಪರಮ ಪುರುಷನಲ್ಲಿ ಆಸಕ್ತ ಮಾಡಿದಾಗ, ನಾವು ಆಸಕ್ತಿಯನ್ನ ಇಟ್ಕೊಂಡಾಗ ಅದು ಕೃಷ್ಣ ಪ್ರಜ್ಞೆ ಆಗುತ್ತೆ.
ಈಗ ನಮ್ಮ ಪ್ರಜ್ಞೆಯಲ್ಲಿ 2 ರೀತಿಯ ಪ್ರಜ್ಞೆ ಇದೆ. ಒಂದು ಕೃಷ್ಣ ಪ್ರಜ್ಞೆ, ಒಂದು ಮಾಯಾ ಪ್ರಜ್ಞೆ. 2 ನೋಡೋದಕ್ಕೆ ಒಂದೇ ತರ ಇರುತ್ತೆ ಪ್ರಜ್ಞೆ. ಈಗ ಉದಾಹರಣೆಗೆ ಅಲ್ಲಿ ಅರ್ಜುನನು ಯುದ್ಧ ಮಾಡ್ತಾ ಇದ್ದಾನೆ, ಮತ್ತೆ ದುರ್ಯೋಧನನು ಯುದ್ಧ ಮಾಡ್ತಾ ಇದ್ದಾನೆ. ಬೇರೆ ಹೊರಗಡೆ ನೋಡೋರ್ಗೆ ಹೇಗೆ ಕಾಣಿಸುತ್ತೆ? ಇಬ್ರು ಯುದ್ಧ ಮಾಡ್ತಾ ಇದ್ದಾರೆ, ಇದ್ರಲ್ಲಿ ಏನು ವ್ಯತ್ಯಾಸ ಅನ್ನೋ ತರ ಕಾಣಿಸುತ್ತೆ. ಆದರೆ ಅರ್ಜುನ ಭಗವಂತನಿಗೋಸ್ಕರ ಯುದ್ಧ ಮಾಡ್ತಾ ಇದ್ದಾನೆ, ಅಲ್ಲಿ ಅವನ ಯಾವುದೇ ಸ್ವಾರ್ಥ ಇಲ್ಲ. ಆದರೆ ದುರ್ಯೋಧನನಿಗೆ ಸ್ವಾರ್ಥ ಇದೆ, ಅಲ್ಲಿ ಅವನಿಗೆ ಬಂಧನ ಉಂಟಾಗ್ತಾ ಇದೆ. ದುರ್ಯೋಧನನಿಗೆ, ಅರ್ಜುನನಿಗೆ ಯಾವುದೇ ಬಂಧನ ಇಲ್ಲ. ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಮಾಯಾ ಪ್ರಜ್ಞೆ ಐಹಿಕ ತ್ರಿಗುಣಗಳಲ್ಲಿ ಅದು ಇರುತ್ತೆ. ಕೆಲವು ಟೈಮಲ್ಲಿ ಸತ್ವಗುಣದಲ್ಲಿ ಕೆಲಸ ಮಾಡುತ್ತೆ, ಕೆಲವು ಸಮಯದಲ್ಲಿ ತಮೋ ಗುಣದಲ್ಲಿ ಇರುತ್ತೆ, ಕೆಲವು ಸಮಯದಲ್ಲಿ ಅದು ರಜೋಗುಣದಲ್ಲಿ ಇರುತ್ತೆ. ಹಾಗಾಗಿ ಈ ಒಂದು ಪ್ರಜ್ಞೆ, ಮಾಯಾ ಪ್ರಜ್ಞೆ ಏನಂತೆ, ಇದು ಬಂಧನಕ್ಕೆ ಕಾರಣ ಆಗುತ್ತೆ. ಇದೇ ಪ್ರಜ್ಞೆಯನ್ನ ನಾವು ಭಗವಂತನಲ್ಲಿ ಕೇಂದ್ರೀಕರಿಸಿ ನಮ್ಮ ಎಲ್ಲ ಚಟುವಟಿಕೆಗಳು, ಎಲ್ಲ ಕ್ರಿಯೆಗಳು, ಎಲ್ಲ ಕರ್ಮಗಳನ್ನ ಅವನಿಗೆ ಅರ್ಪಣೆ ಮಾಡಿದ್ದಾದ್ರೆ ಅದು ಕೃಷ್ಣ ಪ್ರಜ್ಞೆ ಆಗುತ್ತೆ. ಉದಾಹರಣೆಗೆ ಒಂದು ಮನೆ ಇದೆ, ಮನೆಗೆ ಬೀಗದ ಕೈ ಇದೆ. ಆ ಕೀನ ಲಾಕ್ ಮಾಡೋದಕ್ಕೆ ಒಂದ್ ಕೀ ಉಪಯೋಗಿಸ್ತೀವ ಅಥವಾ ಲಾಕ್ ಓಪನ್ ಮಾಡೋದಕ್ಕೆ ಒಂದ್ ಕೀ ಉಪಯೋಗಿಸ್ತೀವ? ಹರೇ ಕೃಷ್ಣ. ಎರಡಕ್ಕೂ ಒಂದೇ ಉಪಯೋಗಿಸ್ತೀವಿ ಮಾತಾಜಿ. ಎರಡಕ್ಕೂ ಒಂದೇ ಅಲ್ವಾ? ನಾವು ರೈಟ್ ತಿರ್ಗಿಸಿದ್ರೆ ಲಾಕ್ ಆಗುತ್ತೆ, ಲೆಫ್ಟ್ ತಿರ್ಗಿಸಿದ್ರೆ ಓಪನ್ ಆಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ನಮ್ಮ ಪ್ರಜ್ಞೆ ಒಂದೇ. ಬೀಗದ ಕೀ ಹೇಗೆ ಒಂದೇನೋ ಅದೇ ರೀತಿ ನಮ್ಮ ಪ್ರಜ್ಞೆ ಕೂಡ ಒಂದೇ. ಆ ಪ್ರಜ್ಞೆಯನ್ನ ನಾವು ಬೇರೆ ಕಡೆ ತಿರುಗಿಸೋ ಬದಲು ಆ ಪ್ರಜ್ಞೆನ ಭಗವಂತನ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮಾಡಿದ್ರೆ ಎಲ್ಲ ಕರ್ಮ ಬಂಧನಗಳನ್ನ ಬಿಡುಗಡೆ ಮಾಡುತ್ತೆ. ಇದು ನಿಜವಾದ ಭಕ್ತಿ ಯೋಗ ಅಂತ ಭಗವಂತ ಇಲ್ಲಿ ತನ್ನ ತಾಯಿಗೆ ಉಪದೇಶವನ್ನ ಕೊಡ್ತಾ ಇದ್ದಾರೆ. ಮತ್ತೆ ದೇಹವನ್ನು ನಾನು ಮತ್ತು ದೈಹಿಕ ಸತ್ವಗಳನ್ನು ನಾನು ಎಂದು ಭಾವಿಸುವುದು ಉಸಿತಾಧ್ಯಾತ್ಮ ಅಂತ ಹೇಳಿದ್ರೆ, ಈ ದೇಹ ನಂದು, ಮತ್ತೆ ಈ ದೇಹದಕ್ಕೆ ಏನೇನ್ ಸಿಗುತ್ತೋ ಎಲ್ಲವೂ ನಂದು ಅಂತ ನಾವು ಯೋಚನೆ ಮಾಡ್ತೀವಿ. ಅಂತಂದ್ರೆ ಈ ಎಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ, ನಾನಿಲ್ದೇ ಇದ್ರೆ ಇದು ಮಾಡಕ್ ಆಗ್ತಿರ್ಲಿಲ್ಲ, ನನ್ನಿಂದ ಮಾತ್ರ ಇದು ಸಾಧ್ಯ ಅಂತ ಯೋಚನೆ ಮಾಡ್ತೀವಿ. ಇದು ಮಿಥ್ಯಾ ಅಹಂಕಾರ ಅಂತ ಭಗವಂತ ಹೇಳ್ತಾನೆ. ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ 27ರಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಪ್ರಕೃತಿ ಕ್ರಿಯಮಾಣಾನಿ ಗುಣೈಸ್ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮಕರ್ತ ಮಿತಿ ಮನ್ಯತೆ ಅಂತ ಹೇಳಿದ್ರೆ, ಎಲ್ಲವನ್ನ ಪ್ರಕೃತಿ ತ್ರಿಗುಣಗಳೇ ಮಾಡ್ತಾ ಇವೆ, ಇಲ್ಲಿ ನಾವೇನು ಮಾಡ್ತಾ ಇಲ್ಲ. ನಾವು ಒಂದು ಕೈ ಮೇಲೆತ್ತಬೇಕು ಅಂತಂದ್ರೆ ಅಲ್ಲಿ ಒಂದು ದೇವತೆ ಕೆಲಸ ಮಾಡಿದ್ರೆ ನಾವು ಕೈ ಮೇಲೆ ಎತ್ತೋದಕ್ಕಾಗುತ್ತೆ. ನಾವಿಲ್ಲಿ ಮಾತಾಡ್ತಿದ್ದೀವಿ ಅಂತಂದ್ರೆ ಆ ಬಾಹ್ಯ ದೇವತೆ ಇರುತ್ತೆ, ಆ ದೇವತೆ ಕೆಲಸ ಮಾಡಿದ್ರೆ ಮಾತಾಡ್ತಾ ಇದ್ದೀವಿ. ನಾವು ಕಣ್ಣನ್ನ ಮಿಟುಕಿಸ್ತಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಒಂದು ದೇವತೆ ಕೆಲಸ ಮಾಡ್ತಾ ಇದ್ದಾರೆ, ಅವು ಮಾಡಿದ್ರೇನೆ ನಾವು ಈ ಕೆಲಸ ಮಾಡೋದಕ್ಕಾಗುತ್ತೆ. ಆದ್ರೆ ಅಹಂಕಾರದಿಂದ ವಿಮೂಢನಾದವನ್ ಏನ್ ಮಾಡ್ತಾನೆ, ನಾನೇ ಎಲ್ಲ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಅವನು ಯೋಚನೆ ಮಾಡ್ತಾನೆ. ಇದರಿಂದ ಏನಾಗುತ್ತೆ, ಕಾಮ ಲೋಭಗಳ ಕಲ್ಮಶ ಹೆಚ್ಚಾಗ್ತಾ ಹೋಗುತ್ತೆ. ಕಾಮ ಅಂತಂದ್ರೆ ಏನು? ಕಾಮ ಆಸೆ. ನಾವು ಏನನ್ನ ನೋಡ್ತೀವಿ ಅದನ್ನೆಲ್ಲ ಬಯಸೋದೆ. ಈಗ ಅದಕ್ಕೊಂದು ಉದಾಹರಣೆ, ಈಗ ಒಂದೇನೋ ನೋಡ್ತೀವಿ, ನೋಡಿದ ತಕ್ಷಣ ನಮ್ಗೆ ಅದು ಬೇಕು ಅಂತ ಆಸೆ ಉಂಟಾಗುತ್ತೆ ಅಲ್ವಾ? ಆಸೆ ಉಂಟಾದ ತಕ್ಷಣ ಅದು ಸಿಕ್ಕಿದ್ರೆ ನಮ್ಗೆ, ಸಿಕ್ಕದೇ ಇದ್ರೆ ಕ್ರೋಧ, ಕೋಪ ಬಂದ್ಬಿಡುತ್ತೆ. ಅದೇನಾದ್ರು ಸಿಕ್ಬಿಡ್ತು ಅಂತ ಅಂದ್ರೆ ನಮ್ಗೆ ಅದರಲ್ಲಿ ಲೋಭ ಉಂಟಾಗುತ್ತೆ, ಇನ್ನೂ ಬೇಕು ಅನ್ನುವಂತಹ ಲೋಭ ಉಂಟಾಗುತ್ತೆ. ಅಥವಾ ಅವ್ರ ಹತ್ರ ಅದು ಇನ್ನೂ ಸಿಕ್ತು ಅಂತ ಹೇಳಿದ್ರೆ ನನ್ನ ಬಳಿ ಅದು ನನ್ನ ಹತ್ರನೇ ಇರಬೇಕು, ಬೇರೆಯವ್ರ ಹತ್ರ ಇದು ಹೋಗ್ಬಾರ್ದು ಅನ್ನುವ ಒಂದು ಮೋಹ ಉಂಟಾಗುತ್ತೆ. ಅಥವಾ ಅವ್ರ ಹತ್ರನೇ ಉಳ್ಕೊಳ್ಳುತ್ತೆ, ಬೇರೆ ಯಾರ ಹತ್ರನೂ ಇಲ್ಲ ಅಂತಂದಾಗ ಅವ್ರಿಗೆ ಒಂದು ಮದ ಉಂಟಾಗುತ್ತೆ, ನನ್ನಲ್ಲಿ ಮಾತ್ರ ಇದೆ. ಅಥವಾ ಅವ್ರ ಹತ್ರನೂ ಇದ್ದು ಬೇರೆಯವ್ರ ಹತ್ರನೂ ಇದೆ ಅಂತ ಗೊತ್ತಾದಾಗ ಮತ್ಸರ ಉಂಟಾಗುತ್ತೆ. ಹಾಗಾಗಿ ಭಗವಂತ ಹೇಳೋದು, ಮೊದ್ಲು ಕಾಮವನ್ನ ಜಯಿಸ್ಬೇಕು, ಆ ಕಾಮವನ್ನ ಬಿಡ್ಬೇಕು. ಆಗ ನೋಡಿ, ಒಂದು ಮಾಡಿದ್ದು ಒಂದೇ ಒಂದು ನಾವು ಬಯಸ್ತೀವಿ, ಆಸೆ ಪಡ್ತೀವಿ, ಅದರಿಂದ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ, ಅಹಂಕಾರ ಎಲ್ಲವೂ ಕೂಡ ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಭಗವಂತ ಅದೇ ಅಧ್ಯಾಯ 3ನೇ ಅಧ್ಯಾಯ 37ನೇ ಶ್ಲೋಕದಲ್ಲಿ ಹೇಳ್ತಾನೆ, ಕಾಮಯೇಶ ಕ್ರೋಧಯೇಶ ರಜೋ ಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೆ ನಮಿಹ ವೈರಿಣಂ ಅಂತ ಹೇಳಿದ್ರೆ, ಮೊದ್ಲು ನೀನು ಕಾಮಕ್ಕೆ ಕಡಿವಾಣ ಹಾಕು, ಮೊದ್ಲು ಇಂದ್ರಿಯಗಳನ್ನ ನಿಗ್ರಹ ಮಾಡು, ಕಾಮಕ್ಕೆ ಕಡಿವಾಣ ಹಾಕು. ನೀನ್ ಹೀಗೆ ಮಾಡೋದ್ರಿಂದ ಎಲ್ಲದ್ರಿಂದ ನಿನಗೆ ಒಂದು ತೃಪ್ತಿ ಸಿಗ್ತಾ ಹೋಗುತ್ತೆ. ಅದನ್ನ ಕಡಿವಾಣ ಮಾಡು, ಆಗ ನೀನು ಆಧ್ಯಾತ್ಮಿಕ ಸಾಧನೆಗೆ ಬರಬಹುದು. ಹಾಗಾದ್ರೆ ಆ ಕಾಮ ಹೇಗಿರುತ್ತೆ ಅಂತ ಹೇಳಿದ್ರೆ, ಬೆಂಕಿ ಹೊಗೆಯಿಂದ ಮುಚ್ಚಲ್ಪಟ್ಟಂತೆ, ಕನ್ನಡಿ ಧೂಳಿನಿಂದ ಮುಚ್ಚಲ್ಪಟ್ಟಂತೆ, ಭ್ರೂಣವು ಗರ್ಭಕೋಶದಿಂದ ಮುಚ್ಚಲ್ಪಟ್ಟಂತೆ, ಜೀವಿಯು ಕಾಮದ ವಿವಿಧ ಪ್ರಮಾಣಗಳಿಂದ ಜೀವಿಯನ್ನ ಇದು
ಮುಚ್ಚಲ್ಪಟ್ಟಿರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನ ನಿಯಂತ್ರಿಸ್ಬೇಕು. ಮತ್ತೆ ಮಹಾಪಾಪದ ಸಂಕೇತ ಈ ಕಾಮಕ್ಕೆ ನಾವು ಕಡಿವಾಣ ಹಾಕ್ಬೇಕು. ಇದನ್ನೇ ಭಗವಂತ ಹೇಳೋ ಅಂಥದ್ದು. ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡು. ಈಗ ಮೊದಲನೇ ನಾವೇನ್ ಮಾಡ್ಬೇಕು, ಆಸೆಯನ್ನ ನಾವು ಬಿಡಬೇಕು. ಯಾವ ಆಸೆಯನ್ನ ಇಟ್ಕೋಬೇಕು? ಭಗವಂತನ ಭಕ್ತಿ ಸೇವೆಯನ್ನ ಮಾಡುವಂತಹ ಆಸೆ ಇಟ್ಬೇಕು, ಭಗವಂತನಿಗೆ ಸೇವೆ ಮಾಡುವಂತಹ ಆಸೆ ಇಟ್ಕೋಬೇಕು. ಐಹಿಕದ ಎಲ್ಲ ಆಸೆಯನ್ನ ನಾವು ದೂರ ಮಾಡಬೇಕು. ದೇವೋತ್ತಮ ಪರಮ ಪುರುಷನ ಭಕ್ತಿ ಸೇವೆಯೊಂದೇ ಮಂಗಲಕರವಾದ ಮಾರ್ಗವಾದ್ದರಿಂದ ಅದರಲ್ಲಿ ತೊಡಗಿರದೆ ಯಾವುದೇ ಬಗೆಯ ಯೋಗಿಯು ಆತ್ಮ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣತೆಯನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಭಗವಂತನಿಗೆ ಭಕ್ತಿ ಸೇವೆ ಮಾಡ್ಬೇಕು. ಮುಕ್ತಿ ಕೊಡೋನ್ ಯಾರೋ ಭಗವಂತ ಮಾತ್ರ, ಮುಕುಂದ. ಆ ಮುಕುಂದನಿಗೆ ನಾವು ಶರಣಾದ್ರೆ ಮಾತ್ರ ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಭಕ್ತಿ ಸೇವೆಯನ್ನು ಎಲ್ಲದರ ಪರಮಾತ್ಮನಾಗಿರುವ ದೇವೋತ್ತಮ ಪರಮ ಪುರುಷನಿಗೆ ಸಲ್ಲಿಸಬೇಕಾಗಿದೆ. ಏಕೆಂದರೆ ಅದೊಂದೇ ಆತ್ಮ ಸಾಕ್ಷಾತ್ಕಾರದ ವಿಶ್ವಾಸಾರ್ಹ ಮಾರ್ಗವಾಗಿದೆ. ಇದೊಂದೇ ನಮಗೆ ನಮ್ಮ ಈ ಐಹಿಕ ಜಂಜಾಟದಿಂದ ಬಿಡುಗಡೆಗೊಳಿಸಿ ನಮ್ಮನ್ನ ಒಂದು ಸರಿಯಾದ ರೀತಿಯಲ್ಲಿ ಭಗವದ್ಧಾಮಕ್ಕೆ ಕರ್ಕೊಂಡೋದಕ್ಕೆ ಒಂದು ಏರ್ಪಾಡು ಮಾಡುತ್ತೆ. ಯಾವುದು ಅಂದ್ರೆ ಈ ಒಂದು ಭಕ್ತಿ ಸೇವೆ. ವಾಸುದೇವನ ಭಕ್ತಿ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಾಗ ಆಧ್ಯಾತ್ಮಿಕ ಜ್ಞಾನ ಮತ್ತು ಐಹಿಕ ಜಗತ್ತಿನಿಂದ ವಿರಕ್ತಿ ತಾನಾಗಿ ಪ್ರಕಟವಾಗುತ್ತದೆ. ನಾವು ಯಾವುದೇ ಪ್ರಯತ್ನ ಮಾಡ್ಬೇಕಾಗಿಲ್ಲ. ನಮ್ಮ ಇಂದ್ರಿಯಗಳನ್ನ ನಿಗ್ರಹ ಮಾಡಬೇಕು, ನಮ್ಮ ಮನಸ್ಸನ್ನ ನಿಗ್ರಹ ಮಾಡಬೇಕು, ನಮ್ಮ ಬುದ್ಧಿಯನ್ನ ನಿಗ್ರಹ ಮಾಡಬೇಕು. ಯಾವುದೇ ಪ್ರಯತ್ನ ಮಾಡೋದು ಬೇಡ. ಭಕ್ತಿ ಸೇವೆ ಮಾಡ್ತು ಅಂತ ಹೇಳಿದ್ರೆ ಅದರಿಂದ ಎಲ್ಲವೂ ಕೂಡ ನಮ್ಗೆ ಸಿಗ್ತಾ ಹೋಗುತ್ತೆ. ಮತ್ತೆ ಈ ಐಹಿಕ ಜಂಜಾಟದ ಒಂದು ವಿರಕ್ತಿ, ಇಲ್ಲಿಯ ಒಂದು ವೈರಾಗ್ಯ ಕೂಡ ನಮ್ಗೆ ಸಿಗ್ತಾ ಹೋಗುತ್ತೆ ಅಲ್ವಾ. ಇದನ್ನ ನಮ್ಮ ಸುತ್ತಮುತ್ತ ಕೂಡ ನಾವು ನೋಡ್ತಾ ಇದೀವಿ. ಈಗ ಮೊನ್ನೆ ನಾವು ಆಂಧ್ರದಲ್ಲಿ ಒಂದು ದುರಂತ ನೋಡಿದಾಗ ರಾತ್ರಿ ಎಲ್ಲ ಬೆಳಗ್ಗೆ ನಾವು ಮನೆ ಸೇರ್ತೀವಿ ಅನ್ಬಿಟ್ಟು ಬಸ್ನಲ್ಲಿ ಕೂತಿದ್ದಾರೆ, ಆದ್ರೆ ಮಧ್ಯರಾತ್ರಿ ಅವರೇ ಸುಟ್ಟು ಬೂದಿಯಾಗಿದ್ದಾರೆ. ಹಾಗಾಗಿ ಇದು ಯಾವುದು ಶಾಶ್ವತ ಅಲ್ಲ. ಈ ರೀತಿಯೆಲ್ಲ ಜ್ಞಾನ ಸಿಕ್ಕಿದಾಗ ಏನಾಗುತ್ತೆ, ಮನುಷ್ಯನಿಗೆ ವೈರಾಗ್ಯ ಬರುತ್ತೆ. ಬೇಡಪ್ಪ ಇದರಲ್ಲಿ ಇದು ಯಾವಾಗ ನಾವು ಈ ಜಗತ್ತನ್ನ ಬಿಟ್ಟೋಗ್ತೀವಿ ಗೊತ್ತಿಲ್ಲ, ಅಷ್ಟರಲ್ಲಿ ನಾವು ಭಗವಂತನ ಭಕ್ತಿ ಸೇವೆ ಮಾಡಬೇಕು ಅನ್ನುವಂತಹ ಜ್ಞಾನ ಸಿಗ್ತಾ ಹೋಗುತ್ತೆ. ಇದೆಲ್ಲ ಸಿಗೋವಂಥದ್ದು ಯಾವ್ದ್ರಿಂದ? ಭಗವಂತನ ಒಂದು ಭಕ್ತಿ ಸೇವೆಯನ್ನ ಮಾಡೋದ್ರಿಂದ. ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೆ ಭಕ್ತಿ ಸೇವೆಯ ಪಥವು ಅತ್ಯಂತ ರಹಸ್ಯವಾದ ಸಾಧನ. ಇದನ್ನ ಗುಹ್ಯತರವಾದದ್ದು 9ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನಲ್ವಾ. ಈ ರಹಸ್ಯ ಯಾವುದು? ಭಗವಂತನಿಗೆ ಭಕ್ತಿ ಸೇವೆಯನ್ನ ಮಾಡೋಂಥದ್ದು. ಹೇಗೆ ಅರ್ಜುನನು ಭಗವಂತನಿಗಾಗಿ ಯುದ್ಧ ಮಾಡಿದ್ನೋ, ಹೇಗೆ ಹನುಮಂತ ರಾಮನಿಗಾಗಿ ಲಂಕೆಯನ್ನ ಸುಟ್ಟಾಕಿದ್ನೋ, ಹಾಗೆ ನಾವು ಕಪಿಲನ ಬೋಧನೆಗಳನ್ನ ನಮ್ಮ ಜೀವನಕ್ಕೆ ಅನುಷ್ಠಾನಕ್ಕೆ ತಂದು ಭಗವಂತನ ಧಾಮವನ್ನ ಈ ಜನ್ಮದಲ್ಲಿ ಸಕಲ ಪ್ರಯತ್ನಗಳೊಂದಿಗೆ ಮಾಡಿದ್ರೆ ನಾವು ಈ ಜನ್ಮದಲ್ಲೇ ಭಗವಂತನ ಧಾಮವನ್ನ ನಾವು ಪಡ್ಕೋಬಹುದು ಅಲ್ವಾ. ಇಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಭಗವಂತನ ಭಕ್ತಿ ಸೇವೆಯನ್ನು ಮಾಡಬೇಕು. ಹಾಗಾಗಿ ಕಪಿಲ ಮುನಿ ಸಾಂಖ್ಯ ದರ್ಶನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದನ್ನ ನಾವು ಒಂದು ಗುರು ಸಾಧು ಶಾಸ್ತ್ರ ಇದ್ರ ಮುಖಾಂತರ ಪಡ್ಕೋಬೇಕು. ಅದನ್ನ ನಾವು ಪಡ್ಕೋತೀವಲ್ಲ, ಇದು ಜ್ಞಾನ. ಆ ಪಡ್ಕೊಂಡಿರೋದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೋತೀವಲ್ವಾ, ಇದು ವಿಜ್ಞಾನ ಆಗುತ್ತೆ. ಹಾಗಾಗಿ ಈ ಕಪಿಲ ಮುನಿ ಹೇಗೆ ನಮಗೆ ಬೋಧನೆಗಳನ್ನ ಮಾಡಿದ್ರೋ ಅದೇ ರೀತಿ ನಾವು ಅದನ್ನ ನಮ್ಮ ಜೀವನಕ್ಕೆ ಅನುಷ್ಠಾನಕ್ಕೆ ತರಬೇಕು. ಹೇಗೆಂದ್ರೆ ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಏನ್ ಅಜ್ಞಾನಿ ಆಗಿರ್ಲಿಲ್ಲ, ಅವನಿಗೆ ಯಾವುದೇ ತಮಸ್ಸೆ ಇರ್ಲಿಲ್ಲ. ಆದರೂ ಅರ್ಜುನನ ಮುಖಾಂತರ ಭಗವದ್ಗೀತೆಯನ್ನ ಭಗವಂತ ನಮಗೆ ಬೋಧಿಸಿತು, ನಾವು ತಿಳ್ಕೊಳ್ಳಿ ಅಂತ. ಅದೇ ರೀತಿ ಇಲ್ಲಿಯೂ ಕೂಡ ಶ್ರೀಮದ್ ಭಾಗವತದಲ್ಲಿ ದೇವಹೂತಿಯ ಪ್ರಶ್ನೆಯನ್ನ ಕೇಳೋದ್ರ ಮೂಲಕ, ಭಗವಂತ ಉತ್ತರಿಸೋದ್ರ ಮೂಲಕ ನಮ್ಮ ಜೀವನವನ್ನ ಮೇಲೆತ್ತೋದಕ್ಕೆ, ನಮ್ಮನ್ನ ಈ ಐಹಿಕ ಬಂಧನದಿಂದ ಪಾರು ಮಾಡೋದಕ್ಕೆ ಭಗವಂತ ಈ ಎಲ್ಲ ವ್ಯವಸ್ಥೆಗಳನ್ನ ನಮ್ಗೆ ಮಾಡಿದಾನೆ. ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ಭಗವಂತ ನಮ್ಮನ್ನ ಎಲ್ಲ ಈ ಒಂದು ಐಹಿಕ ಜಂಜಾಟದಿಂದ ದೂರ ಮಾಡ್ತಾನೆ. ಹೇಗೆ ಅಂತಂದ್ರೆ, ನಾವು ಭಕ್ತಿ ಸೇವೆಯಲ್ಲಿ ನಾವು ಮುಳುಗೋಗಿದ್ರೆ ಏನಾಗುತ್ತೆ ಅಂತಂದ್ರೆ, ನಾವು ಹೆಚ್ಚು ಹೆಚ್ಚು ಭಗವಂತನ ಶ್ರವಣ ಕೀರ್ತನ ಸ್ಮರಣ ಇದನ್ನೆಲ್ಲ ಹೆಚ್ಚು ಮಾಡೋದ್ರಿಂದ ಏನಾಗುತ್ತೆ, ದಿನನಿತ್ಯ 16 ಸುತ್ತು ಜಪ ಮಾಡೋದ್ರಿಂದ, ಭಗವದ್ಗೀತೆ ಭಾಗವತವನ್ನ ಕೇಳೋದ್ರಿಂದ, ಈ ತರ ಭಕ್ತರ ಸಂಘದಲ್ಲಿ ಇರೋದ್ರಿಂದ, ಭಗವಂತನಿಗೆ ಅರ್ಪಿಸಿದ ನೈವೇದ್ಯವನ್ನ ಸ್ವೀಕಾರ ಮಾಡೋದ್ರಿಂದ, ಇದನ್ನ ನಮ್ಮ ಜೀವನದಲ್ಲಿ ನಿಯಮಗಳು ಅಂತ ತಿಳ್ಕೊಬೇಕು. ಇದನ್ನ ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ತರೋದ್ರಿಂದ ಇಂತಹ ನಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ಭಗವಂತ ನಮ್ಮನ್ನ ಮೇಲೆತ್ತೋದಕ್ಕೆ ಅವನೇ ಬರ್ತಾನೆ. ನೋಡಿ, ಸಮುದ್ರದಲ್ಲಿ ಬಿದ್ದವನನ್ನ ಬೇರೆ ಯಾರು ಮೇಲೆತ್ತೋದಕ್ಕೆ ಸಾಧ್ಯ ಇಲ್ಲ, ಅದು ಭಗವಂತನಿಂದ ಸಾಧ್ಯ. ಹಾಗಾಗಿ ನಾವು ಸಾಧ್ಯವಾದಷ್ಟು ಕಪಿಲರ ಬೋಧನೆಗಳನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಅನುಷ್ಠಾನಕ್ಕೆ ತಂದು ನಮ್ಮ ಜೀವನವನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೇಳ್ತಾ ನನ್ನ ಇಂದಿನ ತರಗತಿಗೆ ವಿರಾಮವನ್ನ ಕೊಡ್ತಾ ಇದ್ದೀನಿ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಹ್ಮ್. ಹರೇ ಕೃಷ್ಣ ಮಾತಾಜಿ. ಎಲ್ಲ ನೀಟಾಗಿ ತಗೊಂಬಂದ್ರಿ, ಮೇಲಿಂದ ಕೆಳಗ್ ತನಕ ಕಪಿಲ ಮುನಿ ತನಕ ತಗೊಂಬಂದು ತುಂಬಾ ಚೆನ್ನಾಗಿ ಮಾಡಿದ್ರಿ ಕ್ಲಾಸ್. ಧನ್ಯವಾದಗಳು. ಹರಿ ಬೋಲ್ ಮಾತಾಜಿ. ಹರಿ ಬೋಲ್. ಹರಿ ಬೋಲ್. ಮಾತಾಜಿ ಇಲ್ಲಿ ತುಂಬಾ ನಂದೇನು ಇಲ್ಲ ತುಂಬಾ ಮಾತಾಜಿ, ಚೆನ್ನಾಗಿತ್ತು ಪ್ರಭುಪಾದರು ಮಾತಾಜಿ. ಕೊಟ್ಟಿದ್ದಾರೆ, ಅದನ್ನ ತಲುಪಿಸಿದೀನಿ ಅಷ್ಟೇ, ಇನ್ನೇನಿಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನೀವು ಇಷ್ಟು ಮಾಡ್ಲಿಕ್ಕೆ ಇಷ್ಟು ಜ್ಞಾನವನ್ನ, ಭಕ್ತಿನ, ನೀವು ಇಷ್ಟು ಜ್ಞಾನವನ್ನು ಹೇಗೆ ಸಂಪಾದಿಸಿದ್ರಿ? ಎಷ್ಟು ವರ್ಷದ ಪ್ರಯತ್ನ ಇರ್ಬೇಕು ನಿಮ್ಮದು, ನಾನು ಯೋಚನೆ ಮಾಡೋದು. ಹೌದು. ಏನೋ ಪ್ರಯತ್ನ ಇಲ್ಲ ಮಾತಾಜಿ, ಹೌದು ಸುಮ್ನೆ ಏನೋ ಮಾತಾಜಿ. ಮಾಡ್ತಾ ಪ್ರಯತ್ನ ಇಲ್ಲದೆ ಆಗೋದಿಲ್ಲ ಹೌದು. ಮಾತಾಜಿ, ಸಾಧನೆ ಅಷ್ಟು ಸುಲಭ ಅಲ್ಲ. ಅಲ್ಲ, ತುಂಬಾ ವರ್ಷದ ನಿಮ್ಮ ಪ್ರಯತ್ನ ಇರ್ಬೇಕು, ಭಕ್ತಿ ಇರ್ಬೇಕು. ಇಲ್ಲ ಅದನ್ನು ಮಾತಾಜಿ, ಎಲ್ಲರಿಗೂ ಇಸ್ಕಾನ್‌ಗೆ ಮಾಡ್ಲಿಕ್ಕೆ ಬಂದ್ಮೇಲೆ ಈ ಆಗುದಿಲ್ಲ. ಒಂದು ಜ್ಞಾನ ಸಿಕ್ಕಿರೋದು ಮಾತಾಜಿ. ಅರೆ, ಎಷ್ಟು ವರ್ಷದಿಂದ ಈ ಲೈನ್ ಅಲ್ಲಿ ಇದ್ರಲ್ಲಿ ಇದ್ದೀರಿ ಹೀಗೆ ಭಕ್ತಿ ಸೇವೆಯಲ್ಲಿ? ಇಲ್ಲ ಮಾತಾಜಿ, ಅದೇ ಇಸ್ಕಾನ್ ಕರೋನಾ ಆಯ್ತಲ್ವಾ, ಭಗವದ್ಗೀತೆ ಕ್ಲಾಸ್ ಇಂದ ನಾವು ಜಾಯ್ನ್ ಆಗಿರೋದು ಮಾತಾಜಿ. ಹೌದು. ಅಯ್ಯಯ್ಯ, ಅಲ್ಲ, ನಾನು ಜಾಯ್ನ್ ಭಗವಂತನ ಮಾಡ್ತೇನೆ. ಕೃಪೆ ತುಂಬಾ ಇದೆ ಮಾತಾಜಿ ನಿಮ್ ಮೇಲೆ, ಅದಕ್ಕೆ ಅಷ್ಟು ಒಳ್ಳೆ ಕ್ಲಾಸ್ ಮಾಡಿದ್ರಿ. ಅದು ಕೂಡ ಏನು ಸ್ಪೀಡ್ ಅಲ್ಲಿ ಹೇಳಿದ್ದೀರಿ. ಆಕ್ಚುಲಿ ನಾನ್ ಸ್ಟಾಪ್ ಉಸಿರಾಡಿದ್ದೇ ಕಷ್ಟದಲ್ಲಿ ಕಾಣ್ತದೆ. ಎಲ್ಲ ಮಂಗಳೂರು ಇಸ್ಕಾನ್ ಅವರು, ಮತ್ತೆ ಶ್ರೀಧರ್ ಪ್ರಭುಜಿ, ನಾಗವೇಣಿ ಮಾತಾಜಿ ಅವರೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಒಂದು ತರಗತಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಹೌದು ಆಯ್ತು ಮಾತಾಜಿ. ಅವ್ರೆ ನಮ್ದು ಬಾರಿ ಅಂತ ವಿಶೇಷ, ಇಲ್ಲಿ ಏನಿಲ್ಲ. ಅವ್ರಿಗೆ ಬಾರಿ ಧನ್ಯವಾದಗಳು. ವಿಶೇಷ ಆಯ್ತು ನಿಮ್ಮ ಕ್ಲಾಸ್, ತುಂಬಾ ವಿಶೇಷ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ಎಲ್ಲರೂ ಹೃದಯಕ್ಕೆ ಮಾಡಿದ್ದಾರೆ. ಮುಟ್ಟೋ ತರ ಇತ್ತು, ಹೃದಯಕ್ಕೆ ಮುಟ್ಟೋ ತರ ಭಗವಂತನ ನೆನಪು ಮಾತ್ರ ಉಳಿಯುದಿಲ್ಲ, ನೆನಪು ಉಳಿಯುದಿಲ್ಲ. ಹೃದಯಕ್ಕೆ ಮುಟ್ಟೋ ತರ ಹೇಳಿದಿರ ಮಾತಾಜಿ. ಹರೇ ಕೃಷ್ಣ. ಭಗವಂತ ಮುಡ್ಸಿದಾನೆ ಮಾತಾಜಿ. ಅದಕ್ಕೆ ನೀವೆಲ್ಲರೂ ಈ ಕಪಿಲ ಮುನಿಗಳನ್ನ ನಮ್ಮ ಜೀವನಕ್ಕೆ ನಾವು ಕೇಳ್ಕೊಳ್ಳೋದಲ್ಲ, ಅದನ್ನ ಅನುಷ್ಠಾನಕ್ಕೆ ತರಬೇಕು. ಇಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಜೀವನಕ್ಕೆ ಜೋಡಿಸ್ಕೋಬೇಕು. ಮಾಡ್ಕೊಂಡಾಗ ಮಾತ್ರ ಕೇಳಿದಕ್ಕೂ ಮತ್ತೆ ನಾವು ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಕೇಳಿದಕ್ಕೂ ಮತ್ತೆ ನಾವು ಇಲ್ಲಿ ಏನೇನು ಅನುಷ್ಠಾನಕ್ಕೆ ತರ್ತೀವಿ ಎಲ್ಲವೂ ಕೂಡ ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಆದಷ್ಟು ನಾವು ಹೇಳೋದು ದೊಡ್ಡದಲ್ಲ, ಅದನ್ನ ಅನುಷ್ಠಾನಕ್ಕೆ ತರಬೇಕು ಮಾತಾಜಿ. ಹಾಗೆ ಎಲ್ಲರೂ ಮಾಡಿದ್ದಾರೆ, ಹಾಗೆ ಎಲ್ಲರೂ ಒಳ್ಳೇದು ಹೇಳಿದ್ದಾರೆ. ನಾನು ಎಲ್ಲರಿಗೂ ಕೃಷ್ಣ ಮಾತಾಜಿ, ಜಯಲಕ್ಷ್ಮಿ ಮಾತಾಜಿ ನೆನ್ಪುಳಿಯಲ್ಲ ಅಂದ್ರು, ಅವ್ರ ಏಜ್ 85 years ಮಾತಾಜಿ. ಏನಾಯ್ತು? ಅಲ್ಲ, ಇವರು ಜಯಲಕ್ಷ್ಮಿ ಮಾತಾಜಿ ನೆನಪುಳಿಯಲ್ಲ ಅಂತಂದ್ರು, ಅವರ ಏಜ್ ವಯಸ್ಸು 85 ವರ್ಷ ಅಂತಂದೆ. ಆ ಮಾತಾಜಿ, ಅದೇ 85 ವರ್ಷ ಆದ ತಕ್ಷಣ ಎಲ್ಲಾ ಮುಗೀತು ನಂದು ಅಂತ ನಾವು ಕುತ್ಕೊಂಡ್ಬಿಡ್ಬಾರ್ದು. ಎಷ್ಟು ಸಾಧ್ಯ ಆಗುತ್ತೋ ಇದನ್ನೆಲ್ಲ ಅವ್ರು ಕೇಳ್ಬೇಕು, ಕಿವಿಲಿ ಶ್ರವಣ ಮಾಡ್ಬೇಕು. ನಿಮ್ಮ ಪ್ರಾಯ 85? ನಿಮಗೆ 85 83 ಮಾತಾಜಿ? ಗಾಯತ್ರಿ ಇವರು ಜಯಲಕ್ಷ್ಮಿ ಮಾತಾಜಿ 83 85? 82. 82? ಎಲ್ಲಾ ಕ್ಲಾಸಸ್ ಮಾಡ್ತಾರೆ ಮಾತಾಜಿ ಅವರು. ಹೌದು, ಕೇಳ್ತೇನೆ, ಅದು ಆವಾಗ್ಲೇ ಮರ್ತ ಹೋಗ್ತದೆ ಮಾತ್ರ ಅಷ್ಟೇ. ಮರ್ತೋಗುತ್ತೆ, ಮರು ಅನ್ನೋದು ಪಕ್ಕದಲ್ಲೇ ಇರುತ್ತೆ. ಹೌದು. ನಿಮ್ಗೆ ಎಷ್ಟು ವಯಸ್ಸಾಗ್ಬೋದು? ನಂದು ಬರೀ 73 ಮಾತಾಜಿ. ಈ ವಯಸ್ಸಿಗೆ ನಾನು ಮರ್ತೋಗ್ತಾ ಇದ್ದೀನಿ. ಯು ಆರ್ ವೆರಿ ಗ್ರೇಟ್. 70 ವರ್ಷವಾ? 73 ಮಾತಾಜಿ. 73. ಓಕೆ. ಹಾಗೆ ಒಳ್ಳೇದಕ್ಕೆ ಮಾಡ್ತೀರಿ. ಒಳ್ಳೆ ನಿಮ್ಮ ತುಂಬಾ ವರ್ಷದ ಪ್ರಯತ್ನ ಇರ್ಬೇಕು ಇಷ್ಟು ತಿಳುವಳಿಕೆ ಬರ್ಲಿಕ್ಕೆ. ನಾನು ಚಿತ್ರಾ ಮಾತಾಜಿ ಅವರು ಪಾಠ ಮಾಡಿದ್ದು, ಇವರು ಚಂದ್ರಿಕಾ ಮಾತಾಜಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಳ್ಳೇದಾಗಿದೆ, ಎಲ್ಲರದ್ದು ಒಳ್ಳೇದಾಗಿದೆ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಎಂಡ್ ಮಾಡಿ ಮಾತಾಜಿ. ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಭಗವದ್ಗೀತಾ ಗ್ರಂಥರಾಜ್ ಕಿ ಜೈ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಧನ್ಯವಾದಗಳು. ಹರೇ ಕೃಷ್ಣ. ಯಾರಿಗೂ ಏನು ಡೌಟ್ ಇಲ್ಲದಿದ್ರೆ ನಾನು ಎಂಡ್ ಮಾಡ್ತೇನೆ, ಮೀಟಿಂಗ್ ಎಂಡ್ ಮಾಡ್ತೀನಿ. ಓಕೆ ಮಾತಾಜಿ. ಹರೇ ಕೃಷ್ಣ. ತಮಗೂ ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ನಾಳೆ ಭೇಟಿ ಆಗೋಣ. ಸ್ವಯಂಭುವ ಮನುವಿನ ವಿಷಯದಲ್ಲಿ ನಾಳೆ ನೋಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ.